ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಚ್ 8ನೇ ತಾರೀಕು ಆ್ಯಂಡ್ ಇಟ್ಸ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. 365 ದಿನಗಳು ಕೂಡ ಒಂದಲ್ಲ ಒಂದು ದಿನ ಗೂಗಲ್ನಲ್ಲಿ ಹಾಕಿದರೆ ನಿಮಗೆ ಕಾಣಿಸಿಗ್ತದೆ. ಕೆಲವು ದಿನಗಳನ್ನು ನಾವು ಬಹಳ ವಿಶೇಷವಾಗಿ ಸೆಲೆಬ್ರೇಟ್ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಯನ್ನು ಒಂದು ಸ್ಪೆಷಲ್ ಪ್ರೋಗ್ರಾಮನ್ನು ಪ್ರೆಸೆಂಟ್ ಮಾಡೋದ್ರ ಮುಖಾಂತರ ನಾವು ಈ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಬರೋರು ಎಲ್ಲ ವಿಶೇಷ ಅಂದರೆ ಸ್ಪೆಷಲ್ ವುಮೆನ್ ಅಂತಲೇ ನಾನು ಹೇಳಬೇಕಾಗತ್ತೆ. ಯಾಕೆ ಅಂತ ಪ್ರಾಬಬ್ಲಿ ಈ ಕಾರ್ಯಕ್ರಮದ ಎಂಡಲ್ಲಿ ನಿಮ್ಗೆ ಗೊತ್ತಾಗ್ಬೋದು. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಇವರು ಇತ್ತೀಚೆಗೆ ಉಡುಪಿ ಭಾಗದಲ್ಲಿ ಒಂದು ಫ್ಯಾಮಿಲಿಯರ್ ಫೇಸ್ ಆಗಿ ಮೂಡಿ ಬರ್ತಾ ಇದ್ದಾರೆ. ಕಾಜಲ್ ವೈಯಕ್ತಿಕವಾಗಿ ಕಳೆದ ಒಂದಷ್ಟು ತಿಂಗಳುಗಳಿಂದ ನನಗೆ ಪರಿಚಯ ಆದರೂ ಕೂಡ ಅವರ ವೈಯಕ್ತಿಕ ಜೀವನವನ್ನು ಇಲ್ಲಿ ತಿಳ್ಕೊಬೇಕು ಮತ್ತು ಈ ಕಾರ್ಯಕ್ರಮ, ಈ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ದಿನ ನಾವು ಅವರೊಂದಿಗೆ ಮಾಡ್ತಾ ಇರೋದ್ರಿಂದ ಅವರಿಗೆ ಸಮಾಜದಲ್ಲಿ ಬದುಕೋದಕ್ಕೆ ಮತ್ತಷ್ಟು ಪ್ರೇರಣೆ ಆ್ಯಂಡ್ ಸ್ಫೂರ್ತಿ ಎರಡೂ ಆಗಬೇಕು ಅನ್ನೋದು ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ 3 ಮಂದಿಗಳಿದ್ದಾರೆ. ಆದರೆ ಸ್ಪೆಷಲ್ ಆಗಿ ಕಾಜಲ್ ಇದ್ದಾರೆ. ಕಾಜಲ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಮತ್ತೆ ಚೆನ್ನಾಗಿದ್ದೀವಿ. ಹೇಗೆ ನಡೀತಾ ಇದೆ ನಿಮ್ಮ ದಿನನಿತ್ಯದ ಜೀವನ, ಚಟುವಟಿಕೆಗಳು, ಆಸಕ್ತಿಗಳೆಲ್ಲ? ನನ್ನ ಹೆಸರು ಕಾಜಲ್ ಅಂತ. ನಾನು ಹುಟ್ಟಿ ಬೆಳೆದಿರೋದು ಮಂಡ್ಯ. ನಾನು ಇಲ್ಲಿ ಬಂದಿದ್ದು 7 ಇಯರ್ಸ್ ಆಯಿತು. 7 ಇಯರ್ಸಿಂದ ಇಲ್ಲಿ ಉಡುಪಿ ಅಡ್ಡಿಲ್ಲ, ಒಳ್ಳೆ ಇತ್ತು. ನನಗೆ ಮುಂಬೈಗಿಂತ ಪರವಾಗಿಲ್ಲ ಅನ್ಸುತ್ತೆ ಇಲ್ಲಿ. ಯಾಕಂದರೆ ನಂಗೆ ಸಪೋರ್ಟ್ ಪ್ರತಿಯೊಂದರಲ್ಲಿ ಸಪೋರ್ಟ್ ಇತ್ತು. ಸಪೋರ್ಟ್ ಅಂದರೆ ನಾವು ಎಷ್ಟು ಕಷ್ಟಪಡ್ತೀವಿ ಅದ್ರ ತಕ್ಕನಾಗ ನಮ್ಗೆ ಪ್ರತಿಫಲ ನಮಗೂ ಸಿಕ್ಕುತ್ತಲ್ಲ ಅಂತ ನನಗೆ ಅಂತ ನಾನೇ ಉದಾಹರಣೆ, ನನ್ನ ಅನಿಸಿಕೆ ಆ ಥರ. ಓಕೆ ಕಾಜಲ್ ಒಂದು ನಿಮಿಷ. ಈಗ ನೀವು ಮುಂದುವರಿಸಿ ಅದಕ್ಕಿಂತ ಮುಂಚೆ ನಾನೊಂದು ಪ್ರಶ್ನೆ ಕೇಳಬೇಕು. ವೀಕ್ಷಕರೇ, ನಾವಿವತ್ತು ಮುಕ್ತವಾಗಿ ಮಾತನಾಡ್ತಾ ಇದ್ದೇವೆ. ಇಲ್ಲಿ ಯಾವುದೇ ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾ ಇಲ್ಲ. ಅದಕ್ಕೆ ಪ್ರಾಯಶಃ ಕಾಜಲ್ ಮತ್ತು ಅವರ ಸ್ನೇಹಿತರು ನಗ್ಮಾ ಮತ್ತು ಈ ಥರ ಒಂದಷ್ಟು 4-5 ಮಂದಿ ಇವತ್ತು ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರಿಗೆ ನಮ್ಮ ಉಡುಪಿ ಜಿಲ್ಲಾಡಳಿತ ಕೊಡ್ತಾ ಇರುವಂಥ ಒಂದು ಸಪೋರ್ಟ್ ಆಗಿರ್ಬೋದು, ಮತ್ತು ಬೇರೆ ರಾಜಕಾರಣಿಗಳು ಕೂಡ ಅವರಿಗೆ ಮಾಡ್ತಾ ಇರುವಂಥ ಸಪೋರ್ಟ್ ಇದೆ. ಎಲ್ಲದರಿಂದ ಅವರು ಮುಖ್ಯವಾಹಿನಿಗೆ ಬಂದು ಅವರಿಗೆ ತಮಗೆ ಬೇಕಾದಂಥ ಜೀವನವನ್ನು ಸಾಧಿಸ್ತಾ ಇದ್ದಾರೆ. ಕಾಜಲನ್ನು ನೋಡಿದ ತಕ್ಷಣ, ಧ್ವನಿಯನ್ನು ಕೇಳಿದ ತಕ್ಷಣ ಇವರು ಹೆಣ್ಣು ಅಂತ ಹೇಗೆ ಹೇಳ್ತೀರಿ ಅಂತ ನೀವು ಸಹಜವಾಗಿ ಪ್ರಶ್ನೆ ಬರ್ಬೋದು. ಅದಕ್ಕೆ ಕಾಜಲ್ಲೇ ಉತ್ತರ ಕೊಡ್ತಾರೆ. ಹೇಳಿ ಕಾಜಲ್. ನಮ್ಮೂರು ಮಂಡ್ಯ. ನಾನು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾವಣೆ ಆಗಿದೆ. ಅಂದರೆ ನಾನು 6 ವರ್ಷ 7 ವರ್ಷ ಆದ ತಕ್ಷಣ ನಾನು ನನ್ನೂರಲ್ಲಿ ಮಂಡ್ಯದಲ್ಲಿ ನಾನು ಓದ್ತಾ ಇದ್ದೆ. ಎಷ್ಟು 5th ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡಿಂದ ಓದ್ತಾ ಇದ್ದೆ. ನಾನು 5th ಸ್ಟ್ಯಾಂಡರ್ಡಿಂದ ಒಂದು ಹೆಣ್ಣಾಗಿ ನನ್ನ ಭಾವನೆನೇ ಬದಲಾವಣೆ ಆಯಿತು. ಬದಲಾವಣೆ ಅಂದರೆ ನಾನು ಯಾರಿಗೂ ಹೇಳ್ಕೊಳಕ್ಕಾಗಿಲ್ಲ. ಹೇಳ್ಕೊಳಕಂದ್ರೆ ನನ್ನ ಅನಿಸಿಕೆ ಎಲ್ಲ ಹೆಣ್ಣೆ, ನನ್ನ ಭಾವನೆ. ನನ್ನ ಮನಸ್ಸಿಗೆ ಯಾವುದೇ ಶಾಲೆಗೆ ಹೋಗ್ತೀನಲ್ಲ, ನಾನು ಸ್ಕೂಲಲ್ಲಿ ಆಗಲಿ ಎಲ್ಲೇ ಆಗಲಿ ನಾನು ಆಡೋದ್ರಲ್ಲಿ ಹುಡುಗಿರ ಜೊತೆ ಆಟ ಆಡೋದು, ಮತ್ತು ಏನೇ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇರಲಿ, ಏನೇ ಆಗಲಿ ಒಂದು ಹುಡುಗಿ ಪಾತ್ರನೇ. ಮತ್ತು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಆಯಿತು, ಮತ್ತು ನಾನು ಹುಡುಗಿನೇ ಅಂತ ನನ್ನ ಮನಸ್ಸಲ್ಲಿ ಅನ್ಕೊಂಡೆ. ಮತ್ತು ನಾನು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಮನೇಲಿ ಆಗುತ್ತಾ? ಇಲ್ಲ. ಮನೇಲಿ ನಾನು ಹೆಣ್ಣನ್ನು ಹೇಳೋಕ್ಕಾಗಲ್ಲ. ಮತ್ತು ಅಂಥ ಪರಿಸ್ಥಿತಿ ನಾನೇನು ಮಾಡಿದೆ, ನಮ್ಮ ಏರಿಯಾದಲ್ಲಿ ಒಬ್ಬರು, ನಮ್ಮ ಮಂಡ್ಯ ಅಲ್ಲ, ಮಂಡ್ಯದಲ್ಲಿ ಸ್ವಲ್ಪ ಪಕ್ಕದಲ್ಲಿ ಒಂದು ಹಳ್ಳಿ ಇತ್ತು, ಮಹಾದೇವ್ ಅಂತ. ಅವ್ರ ಸಪೋರ್ಟ್ಗೆ ಹೋಗಿ ನಾನು ಅವ್ರನ್ನ ನೋಡಿದೆ. ಅವ್ರಂದರೆ ನಮ್ಮ ಥರ ಅಂದರೆ ಒಂದು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾವಣೆ ಆದರು. ಆಗ ನಂಗೆ ಗೊತ್ತಿಲ್ಲ ಬದಲಾವಣೆ ಅದೆಲ್ಲ ಅಂತ. ಅವರು ಕೂದಲು ಬಿಟ್ಟಿದ ತಕ್ಷಣ ನಾನು ಹೋಗಿ ನೋಡಿದ ತಕ್ಷಣ ನಾನು ನೋಡಿದೆ, ಇಷ್ಟು ಉದ್ದ ಕೂದಲೈತಲ್ಲ, ಇಷ್ಟು ಚಂದ ಇದ್ದಾರಲ್ಲ, ನಾನು ಇದೇ ಥರ ಆಗಬೇಕಲ್ಲ, ನಾನು ಹ್ಯಾಕೆ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಇದ್ದಿತ್ತು. ಮತ್ತು ನಾನು ಒಂದು ದಿನ ಹೋದೆ, ಮತ್ತು ಅವ್ರು ಓಡಿಸಿದ್ರು, ಚಿಕ್ಕ ಹುಡುಗರಲ್ಲ ನೀವು ಹೋಗಿ ಅಂತ. ಮತ್ತು ನಾನು ಇನ್ನೊಂದ್ಸರಿ ನಾನು ಅಳ್ತಾ ಕೂತಿದ್ದೆ, ನನಗೆ ಯಾಕೆ ಈ ಥರ ಮಾಡ್ತಾರೆ, ನಾನು ಕೂದಲು ಉದ್ದ ಮಾಡ್ಕೊಂಡು ನಾನು ಈ ಥರ ಆಗಬೇಕಂತ. 8th ಸ್ಟ್ಯಾಂಡರ್ಡ್ಗೆ ನಾನೇನು ಮಾಡಿದೆ, ನಾನು ಮುಂಬೈಗೆ ಬರ್ತೀನಿ ಹಾಗೀಗೆ ಅಂತಂದೆ. ನಮ್ಮ ಇಡೀ ಏರಿಯಾದಲ್ಲಿ ಸ್ಪ್ರೆಡ್ ಆದ್ರು ನಾನು ಈ ಥರ ಅಂತ. ಒಂದು ಲಿಂಗತ್ವ ಸಂಗೀತ ನಮ್ಮ ಏರಿಯಾದಲ್ಲಿ, ನಮ್ಮ ಮುಸ್ಲಿಮ್ಸ್ ಏರಿಯಾ ನಾನು ಆ್ಯಕ್ಚುಲಿ. ಮತ್ತು ನಾನು ಎಲ್ಲ ಗೊತ್ತಾದ್ಮೇಲೆ ನಾನು ಒಂದ್ಸರಿ ಹೇಳಿದೆ, ನಾನು ಬರ್ತೀನಿ ಮುಂಬೈಗೆ, ನನಗೂ ಇಷ್ಟ, ನಾನು ನಿಮ್ಮ ಥರನೇ ಆಗಬೇಕಂತ ಇಷ್ಟ. ನನಗೆ ಮನೇಲಿ ಯಾರಿಗೂ ಹೇಳ್ಕೊಳಕ್ಕೆ ಆಯ್ತಿಲ್ಲ, ನನಗೆ ಪ್ಯಾಂಟ್ ಶರ್ಟು ಇದು ಸ್ಕೂಲ್ ಅದ್ರ ನನಗೆ ಇಷ್ಟ ಆಯ್ತಲ್ಲ ಅಂತಂದೆ. ಅವರು ಬೇಡ, ನಿಮ್ಮ ಮನೇಲಿ ಬೈತಾರೆ, ಜೋರಿದ್ದಾರೆ ಹಾಗೆ ಅಂತಂದ್ರೆ. ನೆಕ್ಸ್ಟ್ 9th ಸ್ಟ್ಯಾಂಡರ್ಡ್ಗೆ ನಾನು ಸೀದಾ ಮುಂಬೈಗೆ ಹೊಟ್ಟೆ, ಅವ್ರ ಮುಖಾಂತರನೇ ನಾನು ಅಲ್ಲಿ ಹೋಗಿ ಅಲ್ಲಿ ವಾತಾವರಣ ಎಲ್ಲ ನೋಡಿದೆ. ಅಲ್ಲೇ ನಾನು ಬೆಗ್ಗಿಂಗ್ ಮಾಡಿದೆ, ನಾನು ಡ್ಯಾನ್ಸಿಂಗು ಬೆಗ್ಗಿಂಗ್ ಎಲ್ಲ ಮಾಡ್ತಿದ್ದೆ. ಅಲ್ಲಿ ಮಾಡಿದ ತಕ್ಷಣ ನಾನೇನು ಮಾಡಿದೆ, ಸ್ವಲ್ಪ ದಿನ ಆದಮೇಲೆ ಲಿಂಗ ಪರಿವರ್ತನೆ ಮಾಡ್ಕೊಳ್ಳೋದು ತುಂಬ ಜನ ಎಲ್ಲ ನೋಡ್ತಿದ್ದೆ ನಾನು. ಅದು ಶಾಸ್ತ್ರ ಅದು ಇದು ಅಂತ. ನನಗೇನು ಅನ್ಸುತ್ತೋ, ಅಯ್ಯೋ ನಾನು ಹೆಣ್ಣೆ ನಾನು ಮತ್ತು ನನಗೆ ಯಾಕೆ ಇದು, ನನಗೆ ಆಗ್ತಾಯಿಲ್ಲಪ್ಪ, ನಾನು ಹೆಣ್ಣೆ ಆಗಬೇಕಂತ. ಮತ್ತೇನು ಮಾಡಿದೆ, ನಾನು ಸ್ವಲ್ಪ ದುಡ್ಡು ಒಟ್ಟು ಮಾಡಿದ ತಕ್ಷಣ ನಾನು ಒಂದಿನ ನಾನು ಹೇಳಿದೆ ನಮ್ಮ ಗುರುಗೆ, ನಾನು ಹೆಣ್ಣಾಗಬೇಕು ಅಂತ ನಾನು
ಪೂರ್ಣವಾಗಿ ಆಗಬೇಕು, ನನಗೆ ಈ ಥರ ಬದುಕು, ನನಗೆ ಗೊಂದಲದ ಬದುಕು ನಂಗೆ ಬೇಡ ಅಂತ ನಾನು ಹೇಳಿದೆ. ಆಯ್ತು ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು, ಆಯಿತು ನಿನ್ನ ಇಷ್ಟವಾದಂಗೆ ನೀನು ಮಾಡ್ಕೊತ. ಮತ್ತು ನಾನು ಯಾರಿಗೂ ಹೇಳಿಲ್ಲ ಕೇಳಿಲ್ಲ. ನನ್ನ ಫ್ರೆಂಡ್ ನಗ್ಮ ಇದ್ದಾಳಲ್ಲ, ಅವಳ ಜೊತೆ ನಾನು ಕರ್ಕೊಂಡು ನಾನು ಬ್ಯಾಂಗ್ಳೂರ್ಗೆ ಹೋದೆ. ಬ್ಯಾಂಗ್ಳೂರು ಎಣ್ಣೂರು ಕಸ್ ಅಂತ ಐತೆ, ಅಲ್ಲಿ ನಾನು ಲಿಂಗ ಪರಿವರ್ತನೆ ಆದೆ. ಆಗ್ಬಿಟ್ಟು ಅಲ್ಲಿಂದ ನಾನು ಒಂದು ನನ್ನ ಫ್ರೆಂಡ್ ರಮ್ಯ ಅಂತ ಇದ್ಲು ದಾಸರಹಳ್ಳಿಲಿ, ಅವಳ ಜೊತೆ ನಾನು ಇದ್ದೆ. ಅವಳ ಜೊತೆ ಒಂದು 1 ವೀಕ್ ಇದೆ ಅಷ್ಟೇ. ನೆಕ್ಸ್ಟ್ 2 ವೀಕಲ್ಲಿ ಅಷ್ಟರಲ್ಲಿ ನಾನು ಮುಂಬೈಗೆ ಹೊರಟೆ. ಮುಂಬೈ ಹೋದ ತಕ್ಷಣ ನಮ್ದು ಶಾಸ್ತ್ರ ಕಾರ್ಯಕ್ರಮ ಎಲ್ಲ ಇರುತ್ತೆ ನಮ್ಮದು. ಅಲ್ಲಿಂದ ಕ್ಲಿಯರ್ ಆಯಿತು. ಅಲ್ಲಿಂದ ಕ್ಲಿಯರ್ ಆದಾಗ ನಾನು ಊರಿಗೆ ಹೋದೆ ತಕ್ಷಣ ಯಾರಿಗಾದ್ರೂ ಶಾಕ್ ಆಗುತ್ತಲ್ಲ ಮನೇಲಿ ನೋಡಿದ್ರು ಏನು ಹೀಗೆ ಹಾಗೆ ಅಂತ. ಮತ್ತು ನಾನಂದೆ, ನನಗೆ ಮನೇಲಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಗೊತ್ತು, ಇವು ಫುಲ್ಲು ಹೆಣ್ಣಾಗಿ ಆಡ್ತಾನಲ್ಲ, ಕಣ್ಕಪ್ಪ ಹಾಕೊಳ್ಳೋದು, ಲಿಫ್ಟಿಕ್ ಹಾಕೊಳ್ಳೋದು, ಮನೇಲಿ ಯಾರು ಸೀರೆ ಉಟ್ಕೊಳ್ಳೋದೆಲ್ಲ ಪ್ರತಿಯೊಂದು ನಾನು ಹಾಗೆ ಮಾಡ್ತಿದ್ದೆ ಮೊದಲಿಂದನೂ. ಮತ್ತು ಮನೇಲಿ ನಾನು ಹೇಳಿದೆ, ನೋಡಿ ನಾನು ಈ ಥರ ಅಂತ. ಮನೇಲಿ ಅಂತಂದ್ರು ಆಯಿತು ಬಾ ಅಂತ ಕರೆದ್ರು. ಮನೇಲಿ ಹೋದೆ. ನನಗೆ ನೋಡಿ ನಮ್ಮ ತಂದೆ ತಾಯಿ ಮುಖ್ಯ ಆಯ್ತಾ. ನನಗೆ ಅಕ್ಕ ಪಕ್ಕ ಬಂಧು ಬಳಗ ನನಗೆ ಅವರಿಂದ ನಂಗೆ ಮತ್ಲಬಿಲ್ಲ. ನನಗೆ ಬೇಕಾಗಿರೋ ನಮ್ಮ ತಂದೆ ನಮ್ಮ ತಾಯಿ, ಅದು ಬಿಟ್ಟರೆ ನಮ್ಮ ಅಣ್ಣ ತಮ್ಮಂದ್ರು. ಅವರೇ ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ಬೇರೆಯವರು ರಿಜೆಕ್ಟ್ ಮಾಡಿ ಏನೇ ಮಾಡಿ ನನಗೆ ಅಗತ್ಯ ಇಲ್ಲ. ಅವ್ರು ನಿಮ್ಮನ್ನು ಸಂಪೂರ್ಣವಾಗಿ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಮತ್ತೆ ನನಗೆ ರಿಜೆಕ್ಟ್ ಮಾಡೋರು ನನಗೆ ರಿಜೆಕ್ಟ್ 1000 ಮಾಡಿ ನಾನು ಒಂದ್ ಮಾತು ಹೇಳ್ತೀನಿ ನೋಡಿ, ನನ್ನ ಹೆತ್ತ ತಾಯಿ, ನನ್ನ ತಂದೆ, ನನ್ನ ಅಣ್ಣ ತಮ್ಮ ಅವರೆಲ್ಲ ಮನೆಯಲ್ಲಿ ಒಂದುಗೂಡಾಗಿ ಹೆಂಗಿದ್ದೀವಿ ಅಂತಂದ್ರೆ ಒಂದು ಫ್ಯಾಮಿಲಿ, ಒಂದು ಹೆಣ್ಣೆ ಅಂತ ಒಂದು ಇದು ಮಾಡ್ಕೊಂಡಿದ್ದಾರೆ. ನನ್ಗೆ ಅಲ್ಲಿಂದ ಒಂದು ಸಪೋರ್ಟ್, ನನ್ಗೆ ಅಕ್ಕ ಪಕ್ಕ ಊರಿಂದ ನಂಗೆ ಸಪೋರ್ಟ್ ಅಗತ್ಯ ಇಲ್ಲ. ನಂಗೆ ತಂದೆ ತಾಯಿ ಒಂದು ಆಶಯ ಕೊಟ್ಟರು. ಅಲ್ಲಿಂದ ನಾನು ಬಂದೆ. ಮುಂಬೈನಲ್ಲಿ ಡ್ಯಾನ್ಸಿಂಗ್ ಎಲ್ಲ ಹೋಗ್ತಿದ್ದೆ. ಡ್ಯಾನ್ಸಿಂಗಲ್ಲಿ ನಾನು ಮದುವೆ ಹುಟ್ಟುತ್ತಲ್ಲ, ಅದಕ್ಕೆಲ್ಲ ಮದುವೆಗೆ ಅದಕ್ಕಿದ್ರೆ ಡ್ಯಾನ್ಸಿಂಗ್ ಎಲ್ಲ ಅಲ್ಲ ತಕ್ಷಣ ನಾನು ಇಲ್ಲಿಗೆ ಬಂದೆ. 7 ವರ್ಷ ಆಯಿತು ಬಂದಿಲ್ಲ ನಾನು. 7 ವರ್ಷ ಬಂದ್ಬಿಟ್ಟಾದ್ಮೇಲೆ ನಾನು ಇಲ್ಲಿ ಬ್ರಹ್ಮಾವರದಲ್ಲಿ ನಡೂರ್ ಕಾಂಪೌಂಡ್ ಅಂತ ಐತೆ ಕೊಳಂಬೆ, ಅಲ್ಲಿ ನಮ್ಗೆ ಮನೆ ಸಿಕ್ಕಿಲ್ಲ. ಬಂದ ತಕ್ಷಣ ಯಾರು ಕೊಡ್ತಾರೆ ಮನೆ? ಸ್ಟಾರ್ಟಿಂಗ್ ಅಲ್ಲ, 7 ವರ್ಷ ಆಯ್ತು. ಮತ್ತೆ ಬೋಧರ ಲಿಂಗ ಪರಿವರ್ತನೆ ಆಗಿತ್ತು. ಅದು ಹೇಳಿದ್ನಲ್ಲ, ಹಾಗೆ ನಾನು ಬಂದಿದ್ದು. ನಾನು ಚಿಕ್ಕದ್ರಲ್ಲೇ ಈಗ ಆಲ್ರೆಡಿ ಹೇಳ್ಬೇಕು 12 ವರ್ಷ ಆಯ್ತು ನನಗೆ. ಈಗ ನನಗೆ 26 ಇಯರ್ ಈಗ ಹಾಗೆ. ಮತ್ತೆ ನಾನು ಬ್ರಹ್ಮರ ಬಂದ ತಕ್ಷಣ ನನ್ನ ತಮ್ಮ ರವಿ ಅಂತ ಇದ್ದಾನೆ, ನಮ್ಮ ನಗ್ಮ ಅವ್ರ ತಮ್ಮನೇ. ಅವರು ನಾನು ಈಗ ಮನೆ ನೋಡ್ಬೇಕಲ್ಲ ಅಂತ ಒಂದು ಗಾಂಧಿನಗರದಲ್ಲಿ ಒಂದು ಮನೇಲಿದ್ದು ನಾವು 1-2 ದಿನಕ್ಕೋಸ್ಕರ. ನನ್ನ ಮನೆ ಇಲ್ವಲ್ಲ, ಏನು ಮಾಡೋದು ಅಂತ. ಮತ್ತು ನಾವು ಹುಡುಕ ತಕ್ಷಣ ಅದೇ ನಮ್ಮ ಸಂದರ್ಭದಲ್ಲಿ ಬೋಜರ ಶೆಟ್ಟಿ ಅಂತ ಇದ್ದಾರೆ ನಮ್ಮ ನಡೂರ್ ಕಾಂಪೌಂಡಲ್ಲಿ. ಅವ್ರ ಮನೆ ಇರೋದು ನಡೂರ್. ಅವರು ಅದೇನೂ ಗೊತ್ತಿಲ್ಲ, ಅವರು ನಮಗೆ ಅದೇನಂತ ಇದು ಮಾಡಿದ್ರು. ಅದು ನಮಗೆ ನಮ್ಮ ಪ್ರಪ್ರಥಮ ಈ ಉಡುಪಿ ಜಿಲ್ಲೆಯಲ್ಲಿ ನಮಗೆ ಪ್ರಪ್ರಥಮ ಆಶ್ರಯ ಕೊಟ್ಟಿದ್ದು ಅವರೇ. ಅವ್ರ ಮನೇಲಿ 7 ವರ್ಷದಿಂದ ನಾನು ಇದ್ದೀನಿ, ಈಗಲೂ ಇದ್ದೀನಿ. ನಾವಂದ್ರೆ ತುಂಬ ಬೆಲೆ ಕೊಡ್ತಾರೆ. ಅವ್ರ ಫ್ಯಾಮಿಲಿ ಅಷ್ಟೇ, ಅವ್ರ ಮಕ್ಕಳು ಅಷ್ಟೇ ಬೆಲೆ ಉಳಿಸ್ಕೊಂಡಿದ್ದೀವಿ ನಾವು. ಅದೇ ಮನೇಲಿ ನಾನು ಇದ್ದು ನಾನು ಸಾಧಿಸ್ತಾ ಇದ್ದೀನಿ. ಮುಂದಕ್ಕೆ ನನಗೆ ಏನು ಗೊತ್ತಾ, ನಾನು ಸ್ವಲ್ಪ ದಿನ ನಾನು ಓಡಾಡ್ತಿದ್ದೆ. ಏನು ಗೊತ್ತಾ, ನಂದು ಎಜುಕೇಶನ್ ನಿಲ್ತು. 2nd PUC ಲಾಸ್ಟ್ ಆಯ್ತು ನಂದು. 2nd PUC ಮಾಡಿದೆ ಅಂದ್ರೆ 9th ಸ್ಟ್ಯಾಂಡರ್ಡ್ ಆಯ್ತಾ. ಮತ್ತೆ ಇಲ್ಲ ಆರ್ಟ್ಸ್ 2nd PUC ಆಯ್ತು, ಪಾಸ್ ಆಯ್ತು, 2nd ಕ್ಲಾಸ್ ಪಾಸ್ ಆಯ್ತು. ನಾನು ಮಂಡ್ಯದಲ್ಲಿ ಮಾಡಿದ್ದೆ. ಅಲ್ಲ ಆಯ್ತು. ಅಲ್ಲ ತಕ್ಷಣ ನಾನು ಇಲ್ಲಿ ಬಂದೆ. ಇಲ್ಲಿ ನಮ್ಮ ಬ್ರಹ್ಮರದಲ್ಲಿ, ಬಾಂಬೆಯಿಂದ ಬ್ರಹ್ಮರ್ ಸೆಟ್ಲ್ ಆದೆ. ಬ್ರಹ್ಮರ್ ಸೆಟ್ಲ್ ಆಗಿ 6-7 ವರ್ಷ ಆಯಿತು. 6-7 ವರ್ಷದಿಂದ ನನಗೆ ಇಲ್ಲಿ ಜಾಸ್ತಿ ಅಷ್ಟು ಪರಿಚಯ ಇರಲಿಲ್ಲಲ್ಲ. ಹಾಗಾಗಿ ಈಗ ನಾವು ನೋಡಿ ಮನೇಲಿ ಕೂತ್ಕೊಂಡ್ರೆ ಯಾರು ಪರಿಚಯ ಆಗಲ್ಲ. ನಾವು ಹೊರಗಡೆ ಬರಬೇಕು. ಹೊರಗಡೆ ಬಂದಾದ್ಮೇಲೆ ನಮ್ಗೆ ಏನು ಜನ ಹೇಗೆ ಅಂತ ಗೊತ್ತು. ಮತ್ತೆ ನಮ್ಗೆ ಹಾಗಾಗಿ ಪರಿಚಯ ಒಬ್ಬೊಬ್ಬರಾಗಿ ಪರಿಚಯ ಆದ್ರು. ಒಬ್ಬರೊಬ್ಬರದ ಫಸ್ಟ್ DC ಆಫೀಸ್ಗೆ ಹೋದೆ ನಾನು. DC ಆಫೀಸ್ ಹೋದ ತಕ್ಷಣ ಒಬ್ರು ಕೇಳಿದೆ DC ಆಫೀಸ್ ಎಲ್ಲ ಐತೆ ಅಂತ. ಅಲ್ಲಿ ತೋರಿಸೋರು. ಅಲ್ಲಿ ರಾಜೇಂದ್ರ ಬೇಕಲ್ ಅಂತ ಹೆಸರು ಕೇಳಿದ್ರೆ ಅವ್ರಿಗೆ ನಾ ಮೀಟ್ ಆದೆ. ಅವ್ರಿಗೆ ಮೀಟ್ ಆದ ತಕ್ಷಣ ಅವ್ರು ನಮ್ಮ ಬಗ್ಗೆ ಒಂಥರ ಖುಷಿ. ಅಂದ್ರೆ ಅವ್ರು ನಮ್ಮ ಬಗ್ಗೆ ತುಂಬ ಮರ್ಯಾದೆ ಎಕ್ಸ್ಪೆಕ್ಟ್ ತುಂಬ ಅಂದ್ರೆ ತುಂಬ ಅವರು. ಮತ್ತೆ ನಾವೇನು ಮಾಡ್ದೋ, ನಾನು ಹೇಳ್ಕೊಂಡೆ ಸರ್ ಈ ಥರ ಅಂತ. ಇಲ್ಲಮ್ಮ ನಾನು ಓದಿದ್ದೀನಿ ನಿಮ್ಮ ಬಗ್ಗೆ ಎಲ್ಲ, ಮತ್ತೆ ನಿಮಗೆ ರೇಷನ್ ಕಾರ್ಡ್ ಇತ್ತಂತ. ಸರ್ ಇಲ್ಲ ಸರ್, ನಾನು ಬನ್ನಿ 1 ಇಯರ್ ಅಷ್ಟೇ ಸರ್, ಬನ್ನಿ 1 ಇಯರ್ ಆಯ್ತು ಸರ್, ನಂಗೆ ರೇಷನ್ ಕಾರ್ಡ್ ಇಲ್ಲ, ವೋಟರ್ ಐಡಿ ಇಲ್ಲ, ನಮ್ಗೆ ಜಾಗ ಇಲ್ಲ, ಯಾವುದಿಲ್ಲ ಸರ್, ನಮಗೆ ಸಪೋರ್ಟ್ ಇಲ್ಲ ಸರ್ ಅಂತ ಹೇಳಿದೆ. ಅವರು ನಮ್ಗೊಂದಿನ ಹೇಳಿದ್ರು, ನೀವು ಅಪ್ಲಿಕೇಶನ್ ಹಾಕಿ, ನಾನು ಬ್ರಹ್ಮವರ ತಹಶೀಲ್ದಾರ್ಗೆ ಹೇಳ್ತೀನಿ ಹಾಗೆ ಅಂತ. ಆ ಸಪೋರ್ಟಿಂದ ನನಗೆ ಬ್ರಹ್ಮವರ ಸುರೇಶ್ ಅಂತ ಇದ್ರು, ಅವ್ರು ನಂಗೆ ಸಪೋರ್ಟು. ಆ ಸಪೋರ್ಟಿಂದ ನನಗೆ ರೇಷನ್ ಕಾರ್ಡ್ ಒಂದಾಯ್ತು. ಮತ್ತು ಪ್ರಮೋದ್ ಸರ್ ಇದ್ದಾರಲ್ಲ MLA, ಅವರೇ ನಮಗೆ ಇದು ರೇಷನ್ ಕಾರ್ಡ್ ಕೊಟ್ಟರು. ಅದಾದ ತಕ್ಷಣ ವೋಟರ್ ಐಡಿ ಹಾಗೆ ಒಂದೊಂದಾಗ ಆಯಿತು. ಅದೇ ಟೈಪಲ್ಲಿ ನನಗೆ ಜಾಗನೂ ಬೇಕಿತ್ತು. ಆಲ್ರೆಡಿ ಒಂದೊಂದಾಗ ನಾನು ಒಂದು ಸ್ಟೆಪ್ ಮೇಲೆ ಒಂದು ಸ್ಟೆಪ್ ಬರ್ತಿದ್ದೆ. ಯಾಕಂದರೆ ಒಂದೇ ಸರಿ ನನಗೆ ವೋಟರ್ ಐಡಿ ಪಾನ್ ಕಾರ್ಡ್ ಯಾವುದು ಕೇಳೋಕ್ಕಾಗಲ್ಲ. ಒಂದಾಯ್ತಾ
ಅದು 6 ಮಂತ್ ಆಯಿತು, 1 ಇಯರ್ ಆಯಿತು. ಮತ್ತೆ ನಾನು ನೋಡಿದೆ ಬಾಡಿಗೆ ಎಷ್ಟು ದಿನ ಅಂತ ಇರಬೇಕು ನನ್ನಲ್ಲ, ಬಾಡಿಗೆ ಮನೆಯಲ್ಲಿ ಎಷ್ಟು ದಿನ ಅಂತ ಇರೋಕ್ಕಾಗಲ್ವಲ್ಲ. ಅದಕ್ಕೆ ನಾನು ಹೇಳಿದೆ, ಸರ್ ನನಗೆ ಜಾಗ ಇಲ್ಲ ಸರ್, ಮನೆ ಇಲ್ಲ ಸರ್, ನಾನು ಬಾಡಿಗೆ ಕಟ್ತಾ ಇದ್ದೀನಿ, ಎಷ್ಟು ದಿನ ಅಂತ ಇಲ್ಲ ಸರ್, ನನಗೊಂದು ಆಸೆ ಸರ್, ನಾನು ಒಂದು ಮನೆ ಮಾಡ್ಕೋಬೇಕು, ಮಠ ಮಾಡ್ಕೋಬೇಕು ಅಂತ. ಆಯಿತು ಅಂತ ನಾನು ಸೀದಾ ವಿಶಾಲ್ ಸರ್ ಹತ್ರ ಹೋದೆ, ಅದು DC ಹತ್ರ. ಅವ್ರ ಹತ್ರ ಹೋಗಿ, ಸರ್ ನನಗೆ ಜಾಗ ಇಲ್ಲ ಸರ್, ನಂಗೆ ಮನೆ ಒಂದು ಸ್ವಲ್ಪ ಇದು ಮಾಡಿಕೊಡಿ ಸರ್ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಆ ಕಡೆ ನಿಮ್ಮ ಕಡೆ ಗೌರ್ಮೆಂಟ್ ಜಾಗ ಇದ್ದರೆ ನಾನು ಖಂಡಿತ ಮಾಡ್ಕೊಡ್ತೀನಿ ಕಣಮ್ಮ ಅಂತ ಹೇಳಿದ್ರು, ಭರೋಸಾ ಕೊಟ್ಟರು. ಮತ್ತು ಮಾರನೆಗೆ ನಾನು ಸರ್ ಅಂತ ತಹಶೀಲ್ದಾರ್ಗೆ ಫೋನ್ ಮಾಡಿದ್ರು, ಬ್ರಹ್ಮರ ತಹಶೀಲ್ದಾರ್ಗೆ ಫೋನ್ ಮಾಡಿದ ತಕ್ಷಣ ಹೇಳಿದ್ರು, ಸರ್ ಜಾಗ ಇಲ್ಲ, ನಮ್ಮ ಮನೆ ಸೈಡೇ ಒಂದು ಜಾಗ ಇತ್ತು. ಅವ್ರು ಹೇಳಿದ್ರು, ಇಲ್ಲ ಅವ್ರಿಗೆ ಜಾಗ ಕೊಡಿ, ಅವ್ರಿಗೆ ಅವ್ರು 3 ಜನ ಇದ್ದಾರೆ, ಜಾಗ ಕೊಡಬೇಕು ಅಂತ. ಆಯಿತು, ಜಾಗ ಕೊಡ. ನಮಗೆ ಹೇಳ್ಬೇಕಾರೆ ಅವರು ನಮ್ಮ ವಿಶಾಲ್ ಸರ್ ಇದ್ದಾರಲ್ಲ, ನಮ್ಮಂಥವ್ರಿಗೆ ತುಂಬ ಅಂದರೆ ತುಂಬ ಹೆಲ್ಪು, ಮತ್ತು ನಮ್ಮಂಥವ್ರು ಕಷ್ಟ ಸುಖ ಎಲ್ಲ ಗೊತ್ತೇನವ್ರಿಗೆ, ಅದಕ್ಕೋಸ್ಕರ ನಮ್ಮಂಥವ್ರಿಗೆ ನಮಗೆ ಜಾಗ ಕೊಟ್ಟಿದ್ದಾರೆ. DC ಅವ್ರು ಹೇಳಿದ್ರು, ಮನೆ ಕಟ್ಟಿ ಮುಂದಕ್ಕೆ ನಿಮಗೆ, ಮತ್ತು ನಮಗೆ ಇದೇ ಸಂದರ್ಭದಲ್ಲಿ ಅದರಲ್ಲೇ ನಮ್ಗೆ ಒಂದು ಖುಷಿ ಆಯಿತು. ಹಕ್ಕುಪತ್ರ ಕೊಟ್ಟಾಗ ಮಿನಿಸ್ಟರ್ ಇವ್ರು ಇದ್ದಾರಲ್ಲ, ವಿನಯ್ ಕುಮಾರ್ ಸೊರಕೆ, MLA, ಮತ್ತು ನಮ್ಮ ಗುರುಪ್ರಸಾದ್ ಸರ್ ಇದ್ದಾರಲ್ಲ ತಹಶೀಲ್ದಾರ್, ಅವರು, ರಾಜೇಂದ್ರ ಬೇಕಲ್, ಮತ್ತು DD ಮೇಡಮ್, ಗ್ರೇಸಿ ಮೇಡಮ್ ಅಂತ ಇದ್ದಾರೆ, ಅವರೆಲ್ಲ ಸೇರಿ, ಪ್ರಮೋದ್ ಸರ್ ಅವರೆಲ್ಲ ಸೇರಿ ನಮಗೆ ಹಕ್ಕುಪತ್ರ ಕೊಟ್ಟರು. ಹಕ್ಕುಪತ್ರ ಕೊಟ್ಟಾದ್ಮೇಲೆ ನಾವು ಬಂದಾದ್ಮೇಲೆ ನಾವು ಬೇಲಿ ಹಾಕ್ಬೇಕು ಅಂತಿದೆ, ಬೇಲಿ ಇನ್ನೂ ಹಾಕಿಲ್ಲ. ಮತ್ತೆ ಜೈಕರ್ ಶೆಟ್ಟಿ ಅಂತ ಇದ್ದಾರಲ್ಲ, ಇಂದ್ರಳ್ಳಿ, ಇಲ್ಲ ಇವರು ಜೈ ಕರ್ನಾಟಕದವರು, ದಿವಾಕರ್ ಶೆಟ್ಟಿನ, ಅವ್ರು ನಮ್ಗೆ ಕಂಬ ಕಲ್ಲು ಅಂತಲ್ಲ ಸುತ್ತ ಹಾಕದ, ಅವ್ರು ನಮ್ಗೆ ಕೊಡಿಸಿದ್ರು. ಅದು ಕೊಟ್ಟಾದ್ಮೇಲೆ ನಮ್ಗೆ ಬೇಲಿ ಕಟ್ಟಿ ಇನ್ನೂ ಮುಂದಕ್ಕೆ, ಮತ್ತೆ ನಮ್ಗೆ ಇದೇ KSRTC ಬಸ್ ಸ್ಟಾಪ್ ನಿಮ್ಗೆ ಗೊತ್ತಿರ್ಬೋದು, ಸಂಕಪ್ಪ ಲಾಯರ್ ಅಂತ, ಅವ್ರು ನಮ್ಗೆ ಬಾವಿ ಮಾಡಿಸ್ತೀನಿ ಅಂತ, ನಾಳಿದ್ರಲ್ಲಿ ಬರ್ತೀನಿ, ನಿಮ್ಮಂಥವ್ರಿಗೆ ನಾವು ಒಂದು ಬಾವಿ ಮಾಡಿಸ್ಕೊಡ್ಬೇಕಂತ ನನಗೆ ಒಂದು ಆಸೆ, ನೀರು ಮಾಡಿಸ್ಕೊಟ್ರೆ ನಮ್ಗೆ ಇನ್ನೂ ಒಳ್ಳೇದೇ ಅನ್ಸುತ್ತೆ, ನಾನು ಮಾಡಿಸ್ಕೊಡ್ತೀನಿ ನಂಗೆ ಭರೋಸಾ ಕೊಟ್ಟಿದ್ದಾರೆ. ಅದೇ ಸಂದರ್ಭದಲ್ಲಿ ನಮ್ಗೆ ಈಗ ಮಂಜುನಾಥ್ ಕಾಮತ್ ಅಂತ ಇದ್ದಾರೆ, ಅವ್ರು ಹೇಳಿದ್ರು ನಮ್ಗೆ ಒಂದು ನಾನು ಅವನೆಲ್ಲ ಅವಳು ಫಿಲಮ್ ಅಲಂಕಾರ ಟ್ಯಾಕೀಸಲ್ಲಿ ಬಂದಿತ್ತು, ಆಗ ರಿಲೀಸ್ ಅಲ್ಲಿ ನಮ್ಗೆ ಕರೆದಿದ್ರು ಫಸ್ಟ್ ಶೋ ಕರೆದಾಗ ಯಾರು ನಮ್ಮ DC ಆಫೀಸಿಂದ ಪ್ರತಿಯೊಬ್ರು ಬಂದಿದ್ರು, ರಾಜೇಂದ್ರ ಬೇಕಲ್ ಪ್ರತಿಯೊಬ್ರು, ನಮ್ಮದ್ರಲ್ಲಿ ನಮ್ಮ ಟೀಮ್ ಅವ್ರು ಹೋಗಿದ್ರು. ಆಗ ಟಿವಿಯವರು ತುಂಬಾ ಜನ ಬಂದಿದ್ರು, ಚಾನೆಲ್ ಅವರು. ನಾನು ಮಾತಾಡಿದ ತಕ್ಷಣ ನಾವು ಫಿಲ್ಮ್ಗೆಲ್ಲ ಹೋಗಿದ್ದು, ವೆರೋನಿಕಾ ಮೇಡಮ್, ಚಂದ್ರಿಕಾ ಮೇಡಮ್ ಎಲ್ಲ ಬಂದಿದ್ರು. ಫಿಲ್ಮ್ ನೋಡ್ತಾ ನೋಡಿದ ತಕ್ಷಣ ಆಫ್ ಮತ್ತೆ ಇಂಟರ್ವ್ಯೂಲ್ ಆಯ್ತು. ಇಂಟರ್ವ್ಯೂಲ್ ಆದ ತಕ್ಷಣ ಇದೇ ನನ್ನ ಫ್ರೆಂಡ್ ಇದ್ದಾಳೆ ನಗ್ಮಾ ಅಂತ, ಆ ಫಿಲ್ಮ್ ನೋಡಿದ ತಕ್ಷಣ ಬೇರೆಯವ್ರಿಗೆ ಫೀಲಿಂಗ್ ಆಗುತ್ತೋ ಆಗಲ್ವೋ, ನಮ್ಗೆ ಫೀಲ್ ಆಯ್ತು ತುಂಬಾ. ಅದು ನಮ್ಮ ಜೀವನ ಕತೆ ಅಲ್ಲ, ಅದು ಯಾರಿಗೂ ಫೀಲ್ ಆಗದಾರೆ ನಮ್ಗೆ ಆಯ್ತು. ಆ ಫೀಲಲ್ಲಿ ನಗ್ಮಾ ನೋಡು ಇಂಟರ್ವ್ಯೂ ತುಂಬಾ ಕೂಗ್ತಿದ್ಲು. ಆಗ ಇದೇ MGM ಕಾಲೇಜ್ ಲೆಕ್ಚರ್ ಮಂಜುನಾಥ್ ಕಾಮತ್ ಅವ್ರು ಬಂದು ಕೇಳಿದ್ರು, ಏನಕ್ಕೆ ಕೂಗ್ತಾ ಇದ್ದಾರೆ ಅಂತ. ಸರ್ ಇಲ್ಲ ಸರ್, ನಮ್ಮ ಲೈಫಲ್ಲ ಸರ್, ನಾವು ಓದಬೇಕು ಅಂತ ಇನ್ನು ಮುಂದಕ್ಕೆ ನಮಗೆ ತುಂಬ ಇದೆ ಸರ್, ನಮ್ಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿದ ತಕ್ಷಣ ಅವ್ರು ನಗ್ಮನ್ಗೆ ಸಪೋರ್ಟ್ ಮಾಡಿ ಅವ್ರು ಹೇಳಿದ್ರು, ನೀವು ಏನು ಹೆದರಬೇಡಿ, ನಾವಿದ್ದೀವಿ, ನಮ್ಮ ವಾಟ್ಸಪ್ ಗ್ರೂಪ್ ಇತ್ತು, ಅದರಲ್ಲಿ ನಾವು ಓದಿಸ್ತೀವಿ, ನೀವು ತಲೆ ಕೆಡಿಸ್ಕೊಬೇಡಿ ಅಂತ. ಮತ್ತು ನೆಕ್ಸ್ಟ್ ಫೋನ್ ಮಾಡಿದ್ರು ನಮಗೆ. ಫೋನ್ ಮಾಡಿದ ತಕ್ಷಣ 1 ವೀಕ್ ಆಯಿತು, ದಿನ ಹೇಳ್ತಿದ್ರು, ಭರೋಸಾ ಪ್ರತಿ ಸರಿ ನಮ್ಗೆ ಹೇಳ್ಕೊಡ್ತಿದ್ರು, ನೀವು ಹೆದರಬೇಡಿ, ನಾವಿದ್ದೀವಿ ಮುಂದಕ್ಕೆ. ಮತ್ತು ನನಗೆ ಕೇಳಿದ್ರು, ನೀವು ಏನಾಗಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಾನಂದರೆ ನನಗೆ ಆ್ಯಂಕರಿಂಗ್ ಆಗಬೇಕಂತ ನನಗೆ ತುಂಬ ಇಷ್ಟ, ಆ ಥರ ಅಂತ ರಮೇಶ್ ಅವ್ರಿಗೆ ಮಂಜುನಾಥ್ ಕಾಮತ್ಗೆ ಹೇಳಿದೆ. ಅವ್ರು ಹೇಳಿದ್ರು, ನನ್ನ ಫ್ರೆಂಡ್ ಅವಿನಾಶ್ ಇದ್ದಾರೆ, ಅವ್ರಿಗೆ ಹೇಳಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಅಂತ ಹೇಳಿದರು. ಆಗ ನಾನು ನಿಮ್ಮ ಹತ್ರ ಬಂದೆ. ಆಗ 1-2-3 ಸರಿ ಟ್ರಯಲ್ ಆಯಿತು. ಮತ್ತು ಮುಂದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಮತ್ತು ಅದು ನೀವು ಮನ್ಸ್ಪಟ್ರೆ ಮತ್ತೆ ನಾನು ಮನ್ಸ್ಪಟ್ರೆ ಮುಂದಕ್ಕೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತೆ ಇದೇ ಪ್ರಕಾರ ಈಗ ನಾನು ನಂದು ಸೆಕೆಂಡ್ PC ಆಯ್ತು. ಸೆಕೆಂಡ್ PC ಆದ ತಕ್ಷಣ ಈಗ ನನಗೆ ಡಿಗ್ರಿ ಕಟ್ಟಬೇಕು, ಫಸ್ಟ್ ಇಯರ್ ಓದಿಸ್ತೀನಿ ಅಂತ ಹೇಳಿದ್ದಾರೆ. ಯಾರು? ಮಂಜುನಾಥ್ ಕಾಮತ್. ಇದೇ ನಗ್ಮಾ, ನಮ್ಮ ಸಂಜೀವ್, ಮತ್ತೆ ಲಾವಣ್ಯ, ಇನ್ನೂ ಒಂದು 3-4 ನಂದಿನಿ, ಮತ್ತೆ ಅವರೆಲ್ಲ ಓದ್ಬೇಕಂತ ಇದ್ದಾರೆ, SLC ಕಟ್ತಾ ಇದ್ದಾರೆ. ಈ ನೆಕ್ಸ್ಟ್ ಮಂತ್ ಬುಕ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೇ ಪ್ರಕಾರ ಒಂದ್ಸರಿ DC ಆಫೀಸ್ಗೆ ಹೋಗಿದ್ದೆ. ವಿಶಾಲ್ ಸರ್ಗೆ ಹೇಳಿದೆ, ಸರ್ ನಮ್ಗೆ ಓದಿಸ್ತಾ ಇದ್ದಾರೆ ಸರ್, ಈ ಥರ ನಾನು ನಮ್ಮ ಮಂಜುನಾಥ್ ಕಾಮತ್ ಅಂತ ಇದ್ದಾರೆ, ಅವ್ರು ನಮಗೆ ಓದಿಸ್ತೀನಿ ಅಂತ ಮುಂದಕ್ಕೆ ತಂದಿದ್ದಾರೆ ಸರ್ ಅಂತಂದ್ರೆ. ಅದಕ್ಕೆ ಅವ್ರು ಹೇಳಿದ್ರು, ನಿಮಗೆ ಬುಕ್ಸ್ ಏನಾರು ಸಪೋರ್ಟ್ ಬೇಕಾದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ಸರ್ ಹೇಳಿದ್ರು. ಮತ್ತೆ ಇದೇ ಥರ ನಾನು ಇದು ಹೇಳಿದೆ, ಸರ್ ಆ್ಯಂಕರಿಂಗ್ಗೆ ನನಗೆ ಅವಿನಾಶ್ ಅಂತ ಇದ್ದಾರಲ್ಲ ಸರ್, ಆ ಸ್ಪಂದನ ಚಾನಲ್, ಅದರಲ್ಲಿ ನನಗೆ ಚಾನ್ಸ್ ಕೊಟ್ಟಿದ್ದಾರೆ ಸರ್, ನಾನು ತುಂಬ ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಮತ್ತು ಅವ್ರು ಹೇಳಿದ್ರು, ಓಕೆ ನಾವು ಎಲ್ಲದಕ್ಕೂ ಸಪೋರ್ಟ್ ಇದ್ದೀವಿ, ನೀವು ಓದಕ್ಕೆ ಬರೋಕ್ಕೆ ಬೇಕಾದ ಬುಕ್ಸ್ ಹೇಳಲ್ಲ ನಮ್ಮ ಹತ್ರ ಬಂದು ಕೇಳಿ, ಎಲ್ಲದಕ್ಕೂ ನಾವು ಇದ್ದೀವಿ ಅಂತ DC ಅವರು ಭರೋಸಾ ಕೊಟ್ಟರು. ಅದೇ ತಕ್ಷಣ ಅದಾದಮೇಲೆ ನಮಗೆ ಅದಕ್ಕಿಂತ ಸಂತೋಷ ಮತ್ತೇನು ಬೇಡ ನಮಗೆ. ಅದಕ್ಕಿಂತ ಸಂತೋಷ ಅಂತಂದರೆ, ಮತ್ತು ಇದೇ ಹೋದ ವರ್ಷ ಮಹಿಳಾ ದಿನಾಚರಣೆ ಅಂತ ಹೇಳಿದ್ರಲ್ಲ, ಇದೇ ಹೋದ ವರ್ಷ ನನಗೆ ವೆರೋನಿಕಾ ಮೇಡಮ್ ಅಂತ ಹೇಳಿದ್ರಲ್ಲ, ಅವ್ರು ನಮಗೆ ಸನ್ಮಾನ ಮಾಡಿದ್ರು, ನನಗೆ ಒಂದು ಮಹಿಳೆ ಅಂತ. ಈಗ ನನಗೆ ಮಹಿಳೆ ಅಂತ ಯಾಕಂದರೆ ಈಗ ನಾನು ಟ್ರಾನ್ಸ್ಸೆಕ್ಷುವಲ್ ಅಂದರೆ ಪೂರ್ತಿ ಹೆಣ್ಣಾಗಿ ಬದಲಾವಣೆ ಆಗಿರೋದು. ನಾನು ಒಂದು ಹೆಣ್ಣು ಅಂತ ಗುರುತಿಸ್ಕತೀನಿ ನಾನು
ಐಡೆಂಟಿಫಿಕೇಶನ್ ಆಗ್ಬೇಕಂದ್ರೆ ನಾನು ಹೆಣ್ಣೆ ಅಂತ ನಾನು ತಿಳ್ಕೊಂಡಿರೋದು. ಕಾಜಲ್ ಒಂದು ಬ್ರೇಕ್ ತಗೊಳ್ಳೋಣ. Okay. ಇಲ್ಲಿಂದ ಮುಂದುವರಿಸಿ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಇದೊಂದು ವಿಶೇಷ ಕಾರ್ಯಕ್ರಮ. ಕಾಜಲ್ ನಮ್ಮ ಜೊತೆ ಮಾತನಾಡ್ತಿದ್ದಾರೆ. ಇದು ಒಂದು ಕಾಜಲ್ನ ಕತೆ ಅಲ್ಲ, ತುಂಬ ಕಾಜಲ್ಗಳಿದ್ದಾರೆ. ಇದು ಅವರ ಕತೆ, ಅವರ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಸಮಾಜ ಅವರನ್ನು ಆಕ್ಸೆಪ್ಟ್ ಮಾಡಬೇಕು. ಕಾಜಲ್ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟಲ್ಲೇ ವಿಷಯವನ್ನು ನಿಲ್ಲಿಸಿದ್ದಾರೆ. ನಾನು ಟ್ರಾನ್ಸೆಕ್ಷುವಲ್ ಅಂತ ಎಷ್ಟು ಓಪನ್ ಆಗಿ ಅವ್ರು ಹೇಳ್ಕೊತಾ ಇದ್ದಾರೆ ನೋಡಿ. ಸೊ ಇನ್ನು ಇದು ಬಿಟ್ಟಿದ್ದು ಸಮಾಜಕ್ಕೆ. ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್, ನಂತರ ನಮ್ಮ ಮಾತುಕತೆ ಮುಂದುವರಿತದೆ. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಪ್ರಯುಕ್ತ ನಾವು ಮಾತನಾಡ್ತಾ ಇದ್ವಿ ಕಾಜಲ್ ಅವ್ರ ಜೊತೆ. ಮತ್ತೆ ಕಾಜಲ್ನ ಇಬ್ಬರು ಸ್ನೇಹಿತರು ಕೂಡ ಮಾತಾಡ್ತಾರೆ. ಕಾಜಲ್, ಬ್ರೇಕ್ ಆದ್ಮೇಲೆ ಸ್ವಾಗತ. ನೀವು ಹೇಳ್ತಾ ಇದ್ರಿ ನಾನು ಟ್ರಾನ್ಸೆಕ್ಷುವಲ್ ಅಂತ. ಅಂದರೆ ನಾನು ಈಗ ಸಂಪೂರ್ಣ ಹೆಣ್ಣು, ಮೇಲಿಂದ ಕೆಳಗಿನ ತನಕ ಹೆಣ್ಣು ಅಂತ ನೀವು ಹೇಳ್ಕೊತಾ ಇದ್ದೀರಿ. ಎಸ್, ನೀವು ಅಲ್ಲಿಂದ ಮುಂದುವರಿಸಿ. ಮತ್ತು ನಿಮ್ಮ ಭಾವನೆಗಳು ಸಂಪೂರ್ಣವಾಗಿ ನಿಮ್ಮಲ್ಲಿ ಗೊಂದಲ ಆಗಿದ್ದು, ಸೃಷ್ಟಿಯಾಗಿದ್ದು ಅಲ್ಲಿ ಬಹಳ ಕಷ್ಟಪಟ್ಟಿರ್ತೀರ ನೀವೆಲ್ಲ. ಯಾಕಂದರೆ ನಾನೊಬ್ಬ ಗಂಡಾಗಿ ಹೆಣ್ಣಾಗಿ ಪರಿವರ್ತನೆ ಆಗೋದಿದೆಯಲ್ಲ, ಅದು ಕಷ್ಟ ಎಷ್ಟು ಅಂತ ಪ್ರಾಯಶಃ ಅರ್ಥ ಮಾಡ್ಕೊಂಡವರಿಗೆ ಆಗುತ್ತೆ. ಎಸ್, ಈಗ ನೀವು ಸಮಾಜದಲ್ಲಿದ್ದೀರಿ, ಸಮಾಜದ ಮುಖ್ಯವಾಹಿನಿಗೆ ನೀವು ಬರ್ತಾ ಇದ್ದೀರಿ. ಸಮಾಜ ನಿಮ್ಮನ್ನು ಆಕ್ಸೆಪ್ಟ್ ಮಾಡಿದೆಯಾ ಈಕೆ ಹೆಣ್ಣು ಅಂತ? ಒಂದು ನಿಮಿಷ, ನಾನು ಅದರಲ್ಲಿ ಒಂದು ಮಾತು ಹೇಳ್ತೀನಿ. ಸಮಾಜ ಅಂತ ಹೇಳಿದ್ರೆ ಸಮಾಜ ನೋಡಿ ನಾನು ಹೆಣ್ಣಾಗಬೇಕು ಅಂತ ನಾನು ಭಾವಿಸ್ಕೊಂಡಿಲ್ಲ. ಇದು ನನ್ನ ಹಕ್ಕು. ಅದು ಮಾನವನಿಗೆ ವುಮೆನ್ಸ್ ರೈಟ್ಸ್ ಅಂತ ಇತ್ತಲ್ಲ, ಅದ್ರಲ್ಲಿ ಹೇಳ್ಬೇಕು, ಅದು ನನ್ನ ಹಕ್ಕು. ಈಗ ನಾನು ಒಂದು ವೋಟರ್ ಐಡಿ ಮಾಡಿಸ್ದೆ, ಅದ್ರ ಫೀಮೇಲ್ ಅಂತಾನೆ ಕೊಟ್ಟಿರೋದು ನನಗೆ. ವೋಟರ್ ಐಡಿಯಲ್ಲಿ ನಂಗೆ ಫೀಮೇಲ್ ಅಂತಾನೆ ಕೊಟ್ಟಿರೋದು. ಯಾಕಂದ್ರೆ ನಾನು ಹೆಣ್ಣೆ ಅಂತ ಗುರುತಿಸ್ಕೊಳ್ಳೋದು. ಯಾಕಂದ್ರೆ ಹೆಣ್ಣೆ ಗುರುತಿಸ್ಕೊಳ್ಳೋದು. ನೋಡಿ, ನಮ್ಮ ಟ್ರಾನ್ಸ್ಜೆಂಡರ್, ನಮ್ಮ ಟ್ರಾನ್ಸೆಕ್ಷುವಲ್ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ನಮ್ಮವರಿಗೆ ಮದುವೆ, ಹುಡುಗನ ಲವ್ ಮಾಡ್ತಾರೆ, ಮದುವೆ ಆಗ್ತಾರೆ, ಎಲ್ಲ ಮಾಡ್ತಾರೆ. ಆಕ್ಚುಲಿ ನಮ್ಮದ್ರಲ್ಲಿ ಒಂದು ಸಮಸ್ಯೆ ಅಂದ್ರೆ ಒಂದು ಮಕ್ಕಳಾಗಲ್ಲ ಅಂತಂದ್ರೆ ಸಾವಿರಾರು ಜನ ಹೆಂಗಸರಿಗೂ ಮಕ್ಕಳಾಗಲ್ಲ. ಹೌದಲ್ಲ? ಅದ್ರಲ್ಲೂ ನಾವು ಒಂದಂತ ತಿಳ್ಕೋಬಹುದು. ಸಮಾಜದಲ್ಲಿ ಇಷ್ಟೇ, ನಾನೇನ್ ಗೊತ್ತಾ, ಟ್ರಾನ್ಸೆಕ್ಷುವಲ್ ಆಗಲಿ, TG ಆಗಲಿ, ನಮ್ಮಂತರ ಸಾವಿರಾರು ಜನ, ಲಕ್ಷಾಂತರ ಜನ ಇರ್ಬೋದು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ, ಈ ನಮ್ಮ ಉಡುಪಿ ಜಿಲ್ಲೆಯಲ್ಲಿ, ಮತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನಾನು ಹೇಳ್ತಿರೋದು, ನಮ್ಮಂತವ್ರಿಗೆ ಯಾರು, ನಾವು ಬೇರೆ ನೀವು ಬೇರೆ, ಟ್ರಾನ್ಸ್ಜೆಂಡರ್ ಅವರು ಹಾಗೆ ಅದು ಹೇಳ್ಬಾರ್ದು. ಮೂರನೇವ್ರು ಅಂತ ಹೇಳ್ತಾರಲ್ಲ, ಅದು ತಪ್ಪು. ನಮ್ಮವರಲ್ಲಿ ನೀವು ಒಬ್ಬರು ಅಂತ ಹೇಳಿದ್ರೆ ಸಮಾಜ ನಮ್ಗೆ ಮೂರನೇವರ ಅಂತ ದೃಷ್ಟಿ ನೋಡಲ್ಲ. ವೆರಿ ಗುಡ್. ಹೌದು, ನಾನು ಹೇಳೋದಷ್ಟೇ. ಮತ್ತೆ ನಾನು ಟ್ರಾನ್ಸಾಕ್ಷನ್ ಕಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಕಷ್ಟಪಟ್ಟಿದ್ದೀನಿ ಅಂತಂದ್ರೆ ನೋಡಿ, ಒಂದು ಗಂಡ ಜಬರ್ದಸ್ತಿ ತಂದೆ ಒಂದು ಗಂಡ ಹೆಣ್ಣು ಮಾಡಕ್ಕಾದ್ರೆ ಅವ್ರಿಗೆ ಜಬರ್ದಸ್ತಿ ಅನ್ಬೋದು. ಇದು ನನ್ನ ಮನಸ್ಸಿಂದ ನಾನು ಹೆಣ್ಣಾಗ್ಬೇಕು ಅಂದ್ರೆ ನನ್ನ ಕಷ್ಟ ಸುಖ ಎಲ್ಲ ಅನುಭವಿಸೇನೆ ಬಂದಿರೋದು. ಕರೆಕ್ಟ್. ಹೌದು. ಈಗ ಹೊಟ್ಟೆಪಾಡಿಗೆ ಏನ್ ಮಾಡ್ಕೊಂಡಿದ್ದೀರಾ? ಹೊಟ್ಟೆಪಾಡಿಗೆ ಈಗ ನಾನು NGO ನಲ್ಲಿ ಆಶಯ ಸಮುದಾಯ ಸಂಘಟನೆ ಅದರಲ್ಲಿ ನಾನು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೀನಿ. ಓಕೆ. ಏನ್ ಪ್ರಾಜೆಕ್ಟ್ ಅದು? ಅದು HIV ಪಾಸಿಟಿವ್ ಟಾರ್ಗೆಟ್ದು. ಮತ್ತೆ HIV ಅದು ಟಾರ್ಗೆಟ್ ಅಂದ್ರೆ ಪಾಸಿಟಿವ್ ಎಷ್ಟೋ ಜನ ಬರಲ್ಲ ಟ್ಯಾಬ್ಲೆಟ್ಸ್ಗೆ, ಅದಕ್ಕೆ ಮತ್ತೆ ICTC ಮಾಡಿಸೋದು, ಅದ್ರಲ್ಲಿ ನಾನು ಮ್ಯಾನೇಜರ್ ಆಗಿದ್ದೀನಿ ನಾನು. ಓಕೆ. ಈಗ ಆ ಪ್ರಾಜೆಕ್ಟ್ ಒಂದು ಹಂತದ ನಂತರ ಮುಗಿಯುತ್ತೆ. ಮುಗ್ದ ನಂತರ ಮತ್ತೆ ಮುಗ್ದಾದ್ಮೇಲೆ ಅದೇ ಹೇಳ್ತಿರೋದು, ನಾನು ನಿಮ್ಮ ಚಾನಲ್ಗೆ ನಾನು ಬರಲೇಬೇಕು ನೆಕ್ಸ್ಟ್ ಟೈಮ್ ನಾನು. ಯಾಕಂದ್ರೆ NGO ಎಷ್ಟಂತ ನಂಬಕ್ ಆಗಲ್ಲ ನಮಗೆ. 6 years, 4 years, 3 years, ಈಗ 1 year, ಈಗ ನೆಕ್ಸ್ಟ್ ಮಂತ್ ಕ್ಲೋಸ್ ಆಗುತ್ತೆ ನಮಗೆ. ಮಾರ್ಚ್ ಅಲ್ಲ, ನೆಕ್ಸ್ಟ್ ಏಪ್ರಿಲ್ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದ ತಕ್ಷಣ ಈಗ ನಾವು ಏನು ಮಾಡ್ಬೇಕು ಹೇಳಿ? ಇಂಥ ಸಂದರ್ಭದಲ್ಲಿ ಒಂದು ಗೌರ್ಮೆಂಟ್ಗೆ ಹೇಳೋ, ಗೌರ್ಮೆಂಟ್ ಅಂತ ಹೇಳ್ತಾರಲ್ಲ, ಗೌರ್ಮೆಂಟ್ ನಮ್ಗೆ ಏನು ಮಾಡಿಲ್ಲ. ಹೇಳ್ಬೇಕಾದ್ರೆ ನಮ್ಗೆ ಗೌರ್ಮೆಂಟ್ ಏನ್ ಮಾಡ್ಬೇಕು ಹೇಳಿ? ಒಂದು ಕೆಲಸ ಕಾರ್ಯ ಕೊಡ್ಲಿ. ನಾನು ಒಬ್ಬಳಿಗೆ ಅಲ್ಲ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಈ ಉಡುಪಿ ಜಿಲ್ಲೆಯಲ್ಲಿ, ಈ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ನಮ್ಮ ಹತ್ರ ಕೆಲಸ ಕೊಡಿ. ಯಾಕಂದ್ರೆ ನಮ್ಮದ್ರಲ್ಲಿರೋ ಎಜುಕೇಟೆಡ್ ಮತ್ತು ಪ್ರತಿಯೊಬ್ರು ಲಾ ಓದಿದ್ದಾರೆ, MBBS ಓದಿದ್ದಾರೆ, ಅವ್ರಿಗೆಲ್ಲ ಮುಂದೆ ತನ್ನಿ, ಅವ್ರಿಗೆಲ್ಲ ಕೆಲಸ ಜಾಬ್ ಕೊಡಿ. ಅವ್ರು ಯಾಕೆ ರೋಡ್ಗೆ ಬಂದು ನಿಂತ್ಕೋತಾರೆ? ಅವ್ರು ಯಾಕೆ ಸೆಕ್ಸ್ ಮಾಡ್ತಾರೆ? ನಾನು ಕೇಳ್ತಿರೋದು ಅಷ್ಟೇ. ಎಸ್, ನಾನೀಗ ಈ ಪಾಯಿಂಟಿಗೆ ಬರಬೇಕು. ಈಗ ತಕ್ಷಣಕ್ಕೆ ಪ್ರಾಯಶಃ ನಾವೆಲ್ಲ ಈಗ ಪರಿಚಯ ಆಗಿ ಒಂದು ಹತ್ತಿರದಿಂದ ಮಾತಾಡ್ಕೊಂಡಿದ್ದೇವೆ, ಎಲ್ಲವೂ ಮುಕ್ತವಾಗಿ ನಾವು ಮಾತಾಡ್ಕೊಂಡಿದ್ದೇವೆ. ಆದರೆ ಹೀಗೆ ಯಾರೊಬ್ರು ನೋಡಿದಾಗ ಅವ್ರು ಬಂದು ನಿಮ್ಮ ಜೊತೆ ಮಾತಾಡಲ್ವೋ, ನೀವು ಅವ್ರ ಜೊತೆ ಮಾತಾಡಲ್ಲ, ಏನೆಲ್ಲ ಆಗುತ್ತೆ. ಬಟ್ ಒಂದು ತಕ್ಷಣಕ್ಕೆ ನೋಡಿದಾಗ ಇವ್ರು ಕೆಲಸ ಮಾಡೋದು ಇದೆ, ಬರೀ ಬೆಗ್ಗಿಂಗ್ ಮಾಡ್ತಾರೆ ಅಥವಾ ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಅದ್ರ ಬಗ್ಗೆ ನೀವೇನಂತೀರ? ಬೆಗ್ಗಿಂಗ್ ಮಾಡ್ತಾರೆ, ಅದು ಮಾಡ್ತಾರೆ ಅಂತ ಹೇಳ್ತಾರೆ ಅಂತ ಹೇಳಿದ್ರಲ್ಲ, ಒಂದು ಹೇಳ್ತೀನಿ, ಈಗ ನಮಗೇನು ಒಂದು ಗೌರ್ಮೆಂಟ್ ಏನು CM ಏನು ನಮ್ಗೊಂದು ಕೆಲಸ ಕೊಟ್ಟಿಲ್ಲ, ಇಲ್ಲ ಪ್ರಧಾನಮಂತ್ರಿ ನಮಗೇನು ಕೆಲಸ ಕೊಟ್ಟಿಲ್ಲ ನಮ್ಮವ್ರಿಗೆ. ಈಗ ಹೇಳ್ಬೇಕಾದ್ರೆ ಬೆಗ್ಗಿಂಗ್ ಮಾಡು, ಅದು ಮಾಡಿ, ಅದು ನಮ್ಮ ಹೊಟ್ಟೆಪಾಡು ಅಂತ ತಿಳ್ಕೊತೀನಿ ನಾನು. ಆಯ್ತಾ? ಈಗ ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಮ್ಮವ್ರು ಪ್ರತಿಯೊಬ್ರು ಇಷ್ಟಪಡ್ತಾರೆ. ಯಾರು ಕೆಲಸ ಕೊಡ್ತಾರೆ? ನಾನು ಎಕ್ಸ್ಪೆಕ್ಟ್ ಮಾಡಿ ಅಂತ ಗೌರ್ಮೆಂಟ್ಗೆ ಇದೇ ಹೇಳೋದು. ನಾನು ನೆಕ್ಸ್ಟ್ ಟೈಮ್ ನಾನು ಹೇಳಬೇಕು ಅಂತಿದೆ. ಏನು ಗೊತ್ತಾ,
ನಮ್ಮವ್ರಿಗೆ ಓದಿದ್ದಾರೆ, ಓದು ಬರಹ ಕೆಲಸ ಕಾರ್ಯ ಎಲ್ಲ ಬರುತ್ತೆ. ನಮ್ಗೆ ಪ್ರತಿಯೊಬ್ಬರಿಗೆ ಈಗ ಎಷ್ಟೋ ಜನಕ್ಕೆ ಕೆಲಸ ಕಾರ್ಯ ಕೊಡ್ತಾರಲ್ಲ, ಅದ್ರಲ್ಲಿ ನಮ್ಮಂತವ್ರಿಗೆ ಮುಂದೆ ಅವಕಾಶ ಕೊಡಿ ನೋಡಿ ಮುಂದಕ್ಕೆ. ಮತ್ತೆ ನಮ್ಮದ್ರಲ್ಲಿ ಟ್ರಾನ್ಸ್ಜೆಂಡರ್ ಅಂಡ್ ಟ್ರಾನ್ಸ್ಸೆಕ್ಷನ್ ಅಲ್ಲಿ ತಪ್ಪು ಯಾರು ತಪ್ಪು ಮಾಡ್ತಾರೆ ಅದು ಮೊದಲೇ ಕಂಡಿಡಿಯೋದವರು. ಆಯ್ತಾ, ಒಳ್ಳೆ ಕೆಲಸ ಮಾಡ್ತಾರಲ್ಲ ಅದು ಯಾರು ಮುಂದೆ ತರಲ್ಲ. ಅವ್ರು ಏನ್ ಮಾಡ್ತಾರೆ, ಅವ್ರು ತಪ್ಪು ಮಾಡಿದ್ರು 100 ಜನ ಬಂದು ಸೇರ್ತಾರೆ, ಅವ್ರು ತಪ್ಪು ಮಾಡಿದ್ದಾರೆ ಅಂತ. ಅದೇ ಫ್ಯಾಮಿಲಿ ಏನ್ ತಪ್ಪು ಮಾಡಿದ್ರೆ ಬರಲ್ಲ. ಅದು ನಮ್ಮ ಮೇಲೆ ತುಂಬಾ ಒಂದು ಸ್ವಲ್ಪ ಇದ್ರೆ ಇನ್ನು ಹೆಚ್ಚಾಗಿ ಮಾಡ್ತಾರೆ. ನಾನು ಹೇಳ್ತಿರೋದು ಅಷ್ಟೇ. ಈಗ ಹೇಳ್ಬೇಕಾದ್ರೆ ನಮ್ಮಂತವ್ರಿಗೆ ಅಕ್ಕಪಕ್ಕ ನಮ್ಮ ಮನೆಯಲ್ಲೂ ಅಕ್ಕಪಕ್ಕ ಸೈಡ್ ಎಲ್ಲ ಇದ್ದಾರೆ, ತುಂಬಾ ಪ್ರೀತಿ ವಿಶ್ವಾಸದ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಾದ್ರೆ ನಮ್ಮ ಓನರ್ ಭೋಜರ್ ಶೆಟ್ಟಿ ಇದ್ದಾರಲ್ಲ, ಅವರಿಗೆ ನಾನು ಇನ್ನೊಂದ್ಸರಿ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ 7 years ಇಂದ ನಾನು ಅದೇ ಮನೆ. ಆಕ್ಚುಲಿ ನೀವೆಲ್ಲ ತುಂಬಾ ಲಕ್ಕಿ. ನಿಮಗೆ ನೋಡಿ, ನೀವು ಬ್ರಹ್ಮಾವರಕ್ಕೆ ಬಂದ್ರಿ, ನಿಮಗೆ ಭೋಜರಾಜ್ ಶೆಟ್ಟಿ ಅಂತವ್ರು ಸಿಕ್ಕಿದ್ರು, ಮತ್ತೆ ಒಳ್ಳೆ ಡಿ ಸಿ ಸಿಕ್ಕಿದ್ರು, ಒಳ್ಳೆ ಮಂತ್ರಿಗಳು ಸಿಕ್ಕಿದ್ರು, ಒಳ್ಳೆ MLA ಸಿಕ್ಕಿದ್ರು. ನಿಮ್ಗೆ ಎಲ್ಲವೂ ನಿಮ್ ಪಾಸಿಟಿವ್ ಪ್ಲಸ್ ಆಗ್ತಾನೆ ಹೋಯ್ತು. ಪ್ರಾಯಶಃ ನಿಮ್ ತರ ತುಂಬಾ ಮಂದಿಗೆ ಅವಕಾಶ ಸಿಕ್ಕಿರ್ಲಿಕ್ಕಿಲ್ಲ ನೋಡಿ. ಏನಂತೀರಾ ಕಾಜಲ್? ಅವಕಾಶ ಇದ್ರ ಪ್ರಕಾರ ಹೇಳ್ಬೇಕಾದ್ರೆ ನಾನು ಮುಂದೆ ಒಂದು ಹೆಜ್ಜೆ ಇಟ್ಟಿದ್ದೀನಿ. ನಾನು ನೋಡಿ ಈಗ ನಿಮ್ ತರ ಧೈರ್ಯ ಎಷ್ಟು ಜನರಿಗೆ ಬರ್ತದೆ? ನಾನು ಹೇಳ್ತಾ ಇರೋದು, ಎಷ್ಟೋ ಜನಕ್ಕೆ ಧೈರ್ಯ ಇದ್ದೆ ಮುಂದೆ ಬರಕ್ಕೆ ಹೆದರಿಕೆ. ಟಿವಿ ಮುಂದೆ ಈಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಮ್ಮ ನಗ್ಮನ್ಗೆ ಮಾತಾಡು ಅಂತಂದ್ರೆ ಮಾತಾಡ್ತೀನಿ ಅಂತಾಳೆ, ಮನೆಯಿಂದ ಇಲ್ಲಿವರೆಗೆ ಮಾತಾಡ್ತೀನಿ ಅಂತಾಳೆ, ಕೂತ್ಕೊಂಡ್ರೆ ಒಂದ್ ಸ್ವಲ್ಪ ಹೆದರಿಕೆ. ಆ ಟೈಪ್ ಎಷ್ಟೋ ಜನಕ್ಕೆ ಇದ್ದೆ ಮಾತಾಡಕ್ಕೆ. ಈಗ ನಾನು ಕಾಜಲ್ ಒಬ್ಳು ಧೈರ್ಯ ಮಾಡಿ ಬಂದು ಕೂತ್ಕೊಂಡು ಟಿವಿಲಿ ಮಾತಾಡ್ತೀನಿ ಅಂದ್ರೆ 1000 ನಮ್ಮಂತವ್ರು ಎಲ್ಲ ಯಾರು ಬರಲ್ಲ, ಹೆದರ್ಕತಾರೆ. ಹೆಂಗ್ ಮಾತಾಡ್ಲಿ, ಹೆದರಿಕೆ ಅಂದ್ರೆ ಮುಂದೆ ಬಂದು ಇದು ನಾವು ಟ್ರಾನ್ಸ್ಜೆಂಡರ್ ಅಂತ ಹೇಳ್ಕೊಳಕ್ಕೆ ಏನ್ ಭಯ ಪಡಲ್ಲ, ಮಾತಾಡಕ್ಕೆ ಏನ್ ಮಾತಾಡ್ತೀನೋ ಏನ್ ಆಗುತ್ತಂತ ಒಂಥರ ಕುತೂಹಲ ಬರುತ್ತೆ ಅವ್ರಿಗೆ. ಓಕೆ, ರೈಟ್. ಸೊ ಈಗ ಕೊನೆಯದಾಗಿ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಎಷ್ಟೋ ಜನ ಕಾಜಲ್ಗಳ ರೆಪ್ರೆಸೆಂಟೇಟಿವ್ ಆಗಿ ನೀವೀಗ ಇಲ್ಲಿ ಮಾತಾಡಿದ್ದೀರಿ, ನಿಮ್ಮ ಭಾವನೆಗಳನ್ನು ಇಲ್ಲಿ ಹೇಳ್ಕೊಂಡಿದ್ದೀರಿ. ಸಾಕಷ್ಟು ಮಂದಿ ಈ ಕಾರ್ಯಕ್ರಮವನ್ನು ಟಿ ವಿ ಮೂಲಕ ನೋಡಿದ್ದಾರೆ. ಮತ್ತು ನಿಮ್ಮ ಧೈರ್ಯಕ್ಕೆ, ನಿಮ್ಮ ಈ ಸಾಧನೆಗೆ ಏನಿದೆ ಅದಕ್ಕೆಲ್ಲವೂ ಕೂಡ ಒಂದು ದೊಡ್ಡ ಅಪ್ರಿಸಿಯೇಷನ್ ಖಂಡಿತ. ಚೆನ್ನೈದು ಈಗ ನೆಕ್ಸ್ಟ್ ಮಂತ್ ಟ್ರಾನ್ಸ್ಜೆಂಡರ್ ಅವ್ರಿಗೆ ಅವಾರ್ಡ್ ಕೊಡ್ತಾ ಇದ್ದಾರೆ. ಅದ್ರಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ. ಚೆನ್ನೈಗೆ ನಂಗೆ ಅವಾರ್ಡ್ ಕೊಡ್ತಾ ಇದ್ದಾರೆ. ಆಕ್ಚುಲಿ ಒಂದು ಹೇಳ್ಬೇಕಂದ್ರೆ ನಾನು ಆಂಕರ್ ಆಗಿ ಟ್ರೈ ಮಾಡ್ತಾ ಇದ್ನಲ್ಲ, ಅದೇ ನೆಕ್ಸ್ಟ್ ಅವಿನಾಶ್ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ನಮಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಮತ್ತು ಆ್ಯಂಕರಿಂಗ್ಗೆ ನನಗೆ ತುಂಬ ಟ್ರಯಲ್ಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಮುಂದಕ್ಕೆ ನಿಮಗೆ ಚಾನ್ಸ್ ಕೊಡ್ತೀನಿ ಅಂತ ನೀವು ಹೇಳಿದ್ದೀರಾ. ಅದಕ್ಕೆ ನಾನು ನಾನು ನಿಮ್ಗೆ ಹೇಳಬೇಕಾದ್ರೆ, ನಿಮ್ಮಂಥವ್ರು ಯಾವುದೇ ಚಾನಲ್ ಆಗಲಿ, ನಿಮ್ಮಂಥವ್ರು 1000 ಜನ ಇರಬೇಕು, ನಮ್ಮಂಥವ್ರಿಗೆ ಮುಂದೆ ತರಬೇಕು. ಏನು ಚಾನಲ್ ಅವರಾಗಿ ನಮಗೆ ಕರೆದಿ ಬನ್ನಿ, ಆ್ಯಂಕರ್ ಆಗಿ ನಾನು ಸಪೋರ್ಟ್ ಇದ್ದೀನಿ, ಮುಂದೆ ಬನ್ನಿ ಅಂತ ಹೇಳ್ತೀರಾ. ಅದೇ ನಮ್ಮವ್ರಿಗೂ ಹೇಳ್ತೀನಿ, ಮ್ಯಾಂಗ್ಳೂರಾಗಲಿ ಯಾವುದೇ ಡಿಸ್ಟಿಕ್ ಆಗಲಿ, ಯಾವುದೇ ಜಿಲ್ಲೆ ಆಗಲಿ, ನಮ್ಮ ಅವಿನಾಶ್ ಅಂತವ್ರು ಮುಂದಕ್ಕೆ ಬನ್ನಿ ಆ್ಯಂಕರ್ ಆಗಿ ಅಂತ ಹೇಳಿಕೊಳ್ಳೋ ಸಪೋರ್ಟ್ ಅವ್ರು ನಿಮ್ಮಂಥವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಆ ಥರ ಏನಿಲ್ಲ, ನಿಮ್ಮ ಇಂಟ್ರೆಸ್ಟಿಗೆ ನಾವು ಯಾವತ್ತೂ ಅಪ್ರಿಷಿಯೇಟೆಡ್. ಥ್ಯಾಂಕ್ ಯು ಕಾಜಲ್. ಇಷ್ಟು ಹೊತ್ತು ನೋಡಿ, ಈ ವುಮೆನ್ಸ್ ಡೇ ದಿನ ಇದು ಯಾವತ್ತೂ ನಿಮ್ಗೆ ನೆನಪಲ್ಲಿರುವಂಥ ಕಾರ್ಯಕ್ರಮ. ವಿ ಆರ್ ಪೋರ್ಟ್ರೇಯಿಂಗ್ ದಟ್ ಯು ಆರ್ ಎ ವುಮನ್ ಈ ಕಾರ್ಯಕ್ರಮದ ಮೂಲಕ. ನೀವು ಮತ್ತು ನಗ್ಮಾ ಮತ್ತು ನಿಮ್ಮಂಥ ಸಾಕಷ್ಟು ಜನ ಕಾಜಲ್ಗಳು, ನೀವು ಹೆಣ್ಣು ಅಂತಲೇ ನಾವಿಲ್ಲಿ ಪೋರ್ಟ್ರೇ ಮಾಡ್ತಾ ಇದ್ದೀವಿ. ಮತ್ತು ನಿಮ್ಮ ಈ ಧೈರ್ಯಕ್ಕೆ ಮತ್ತು ಈ ನಿಮ್ಮ ಸಾಧನೆಗೆ ಎಲ್ಲವೂ ಕೂಡ ನಾವು ಮೆಚ್ಚುಗೆಯನ್ನು ಹೇಳ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲ ಕನಸು ನನಸಾಗಲಿ. ನಮ್ಮ ಸಪೋರ್ಟ್ ಖಂಡಿತ ನಿಮ್ಗೆ ಯಾವತ್ತೂ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ನೋಡಿದರೆ ಮತ್ತೆ ಕಾಜಲ್ ಅಂತವರೇ ಮತ್ತೆ ಇನ್ನಿಬ್ಬರು ಬಂದು ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾರೆ ಮುಂದಿನ ಹಂತದಲ್ಲಿ, ಈ ಒಂದು ಬ್ರೇಕ್ ಆದ ನಂತರ. ಬಟ್ ಕಾಜಲ್ನಂತಹ ತುಂಬ ಕಾಜಲ್ಗಳು ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ಬೋದು. ಅವ್ರದ್ದೇ ಮಾತನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತೇನೆ. ಏನಂತಂದರೆ, ತುಂಬ ಜನರಿಗೆ ಹೆದರಿಕೆ ಇದೆ. ಎಸ್, ಈ ನಮ್ಮ ದೇಶದಲ್ಲಿ ಅದೇ ಪ್ರಾಬ್ಲಮ್ ಇರೋದು. ನಾವು ಹೆದ್ರಿ ನಾವೇನೋ ಕೆಲಸವನ್ನು ಮಾಡೋದಕ್ಕೆ ಮುಂದೆ ಬರೋದೇ ಇಲ್ಲ. ಆ ಹೆದರಿಕೆ ಬೇಡ. ಆ ಹೆದರಿಕೆಯನ್ನು ನಾವು ಹೋಗ್ಲಾಡಿಸ್ಬೇಕಾಗಿದೆ. ಅದಕ್ಕೆ ಒಂದು ನೆನಪಿಟ್ಕೊಳ್ಳಿ, ಭಯ ಅನ್ನೋದು ಇದ್ದೇ ಇರ್ತದೆ, ಆದರೆ ಭಯದ ಮುಂದೆ ಜಯ ಇದೆ, ಅದು ಕೂಡ ನೀವು ತಿಳ್ಕೊಳ್ಬೇಕು. ಮತ್ತು ಸಾಕಷ್ಟು ಕಾಜಲ್ಗಳಿಗೆ ನಾವು ಅವಕಾಶ ಕೊಡಬೇಕು. ಗೌರ್ಮೆಂಟ್ ಅಂತ ಮಾತ್ರ ಅಲ್ಲ, ಪ್ರೈವೇಟ್ ಸೆಕ್ಟರ್ಗಳು ಕೂಡ ಅವ್ರಿಗೆ ಕೆಲಸ ಮಾಡುವಂಥ ಮನಸ್ಸಿದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಕೆಲಸ ಕೊಟ್ಟು ನೋಡೋದ್ರಲ್ಲಿ ಏನು ತಪ್ಪಿದೆ? ಕೆಲಸ ಕೊಟ್ಟರೆ ಖಂಡಿತ ಅವ್ರು ಮಾಡ್ತಾರೆ. ನಮ್ಮೆಲ್ಲರ ಜೊತೆ ಒಂದಾಗಿ ಬದುಕುವಂಥ ಅವಕಾಶ ನಾವೇ ಅವ್ರಿಗೆ ಕಲ್ಪಿಸ್ಕೊಡ್ಬೇಕಾಗಿದೆ. ಬ್ರೇಕ್ ಆದ ನಂತರ ಮತ್ತೆ ಇಬ್ಬರು ಕಾಜಲ್ಗಳು ಮಾತಾಡ್ತಾರೆ. ಈಗೊಂದು ಬ್ರೇಕ್. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸಂಜೀವ್ ಅಂತೇಳಿ. ಸೊ ಸ್ಪಂದನ ವಾಹಿನಿಯಲ್ಲಿ ಈ ಒಂದು ಮಾರ್ಚ್ 8ನೇ ತಾರೀಕಿನ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ
ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಇದಕ್ಕೆ ಮುಖ್ಯವಾಗಿ ಕೇಳಿದರು ನಮ್ಮಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈ ಮಹಿಳೆಯರ ದಿನಾಚರಣೆಯಲ್ಲಿ ಗಂಡಾಗಿ ಹುಟ್ಟಿ ಹೆಣ್ಣಿನ ಭಾವನೆಯೊಂದಿಗೆ ಜೀವನ ನಡೆಸುವವರನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಬೇಕು, ನಿಮ್ಮನ್ನು ಮುಂದೆ ತರಬೇಕಂತ ಹೇಳಿದಾಗ ನಾವೊಂದು 8-10 ಜನ ಒಂದು ಓಪನ್ ಆಗಿ ನಾವು ಮಾತಾಡಬೇಕು, ನಮ್ಮ ಭಾವನೆಯನ್ನು ಹಂಚ್ಕೊಳ್ಬೇಕಂತೇಳಿ ನಾವು ಸ್ಪಂದನ ವಾಹಿನಿಯಲ್ಲಿ ಜೊತೆಲಿ ಮಾತಾಡಿದಾಗ ಅವರು ಒಪ್ಕೊಂಡಿದ್ರು. ಮಾರ್ಚ್ ದಿನದ 8ನೇ ತಾರೀಕರಂದು ಮಹಿಳೆಯರ ದಿನಾಚರಣೆ. ಈ ಮಹಿಳೆಯರ ದಿನಾಚರಣೆಯಲ್ಲಿ ನಮಗೊಂದು ಅವಕಾಶ ಇದು ಸಿಕ್ಕಿತ್ತು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಹಾಗೂ ರಾಷ್ಟ್ರದಲ್ಲಿ ಪ್ರಥಮ ಬಾರಿ ಒಂದು ಸ್ಪಂದನ ವಾಹಿನಿಯವರು ನಮ್ಮನ್ನು ಗುರುತಿಸಿದ್ದಾರೆ ಅಂತ ಹೇಳೋದಕ್ಕೆ ಹೇಳಲಿಕ್ಕೆ ಒಂದು ಹೆಮ್ಮೆ ಪಡ್ತಾ ಇದ್ದೇನೆ. ಸಂಜೀವ ಯಾಕೆ ಈ ವಿಷಯನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸಂಜೀವನೊಂದು ಸಮುದಾಯದ ವ್ಯಕ್ತಿಯಾಗಿ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ನಮ್ಮವರ ಹಕ್ಕುಗಳಿಗೆ ನಾನು ಹೋರಾಟ ಮಾಡ್ತಾನೆ ಬಂದಿದ್ದೇನೆ. ಅವಕಾಶವಾಗಿ ಕೇಳ್ತಾ ಇದ್ದಾಗ ಅವಕಾಶ ವಂಚಿತರಾಗಿ ನಾವು ಇದ್ದಿದ್ವಿ. ಇವತ್ತಿನ ದಿನಗಳಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಇತ್ತು. ನಮ್ಮ ಹಕ್ಕು ನಾವು ಪಡಿಬೇಕು ಅನ್ನೋದಂತ ನಾವು ಮುಂದೆ ಬರ್ತಾ ಇದ್ದೀವಿ. ಈ ಒಂದು ಮಹಿಳೆಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಮ್ಗೆ ಅವಕಾಶ ಸಿಕ್ಕಿರೋದ್ರಿಂದ ತುಂಬ ಸಂತೋಷವಾಗಿರ್ತದೆ. ಸ್ವಲ್ಪ ನಾನು ಈ ಸಮುದಾಯ ಏನು ಗಂಡಾಗಿ ಹುಟ್ಟಿ ಹೆಣ್ಣಿನ ಭಾವನೆ ಜೊತೆಗೆ ಬದುಕುವವರ ಬಗ್ಗೆ ನಾನು ಸ್ವಲ್ಪ ನಿಮಗೆ ವೀಕ್ಷಕರಿಗೆ ಸ್ವಲ್ಪ ತಿಳಿಸಬೇಕಾಗಿದೆ. ವಿಷಯ ಇಷ್ಟೇ, ಒಂದು ಗಂಡಾಗಿ ಹುಟ್ಟಿದ ತಕ್ಷಣ ತಾಯಿ ಗರ್ಭದಲ್ಲಿ ಇರುವಾಗಲೇ ಹೇಳ್ತಾ ಇದ್ದಾರೆ, ನನ್ನ ತಂದೆ ತಾಯಿ ಯೋಚನೆ ಮಾಡೋದು ಇಷ್ಟೇ, ನನ್ನ ಗರ್ಭದಲ್ಲಿ ಏನು ಗಂಡು ಮಗು ಹುಟ್ಟಿರ್ಬೋದು, ಗಂಡು ಮಗು ಬೆಳೀತಿದೆ ಅಂತ ಹೇಳಿರ್ತಿ. ಬೇರೆ ಬೇರೆ ಕಡೆಯಲ್ಲಿ ಟೆಸ್ಟಿಂಗ್ ಮಾಡಿಸುವಂಥ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಿರುವಂಥದ್ದು ಸಮಾಜ ಇದೆ. ಅದ್ರ ಜೊತೆಯಲ್ಲಿ ನಾವು ನೋಡ್ತಾ ಇರುವಾಗ ಬಡವರಲ್ಲಿ ಅದು ನೋಡೋಕೆ ಆಗೋದಿಲ್ಲ. ಜೊತೆಯಲ್ಲಿ ನಾವು ಬೆಳೀತಾ ಅದು ಏನು ಮಗು ದೊಡ್ಡದಾಗಿರ್ಬೋದು, ಮಗು ಡೆಲಿವರಿ ಆದ ತಕ್ಷಣ ನಾವು ನೋಡೋದು ಮಗು ಹುಟ್ಟಿದ್ದು ಹೆಣ್ಣು ಗಂಡು ಅಂತೇಳಿ. ಜನನಾಂಗ ನೋಡಿಬಿಟ್ಟು ನಾವು ಹೇಳ್ತೀವಿ ಮಗು ಹುಟ್ಟಿದ್ದು ಹೆಣ್ಣು ಇಲ್ಲ ಗಂಡು ಅಂತ. ಆ ಗಂಡು ಬೆಳೀತಾ ಏನಾಗ್ತಾಯಿದೆ, ಹೆಣ್ಣು ಬೆಳೀತಾ ಏನಾಗ್ತಿದ್ದು ಮಧ್ಯದಲ್ಲಿ ಯಾರಿಗೂ ಅದು ಗೊತ್ತಾಗ್ತಾ ಇಲ್ಲದ ಸಮಯದಲ್ಲಿ ಇವತ್ತು ಏನು ಈ ಲಿಂಗತ್ವ ಅಲ್ಪಸಂಖ್ಯಾತರಾಗಿರ್ಬೋದು, ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಇಲ್ಲಾಂದರೆ ಲಿಂಗ ಪರಿವರ್ತನೆ ಆದಂಥ ಮಹಿಳೆಯರಾಗಿರ್ಬೋದು, ನಾವೆಲ್ಲ ಒಂದು ಹೋರಾಟ ಮಾಡ್ತಿದ್ವಿ. ಏನಂತ ಹೇಳಿದ್ರೆ ನಮ್ಮನ್ನು ಒಂದು ಹೆಣ್ಣಾಗಿ ಗುರುತಿಸಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇರ್ತೀವಿ. ಇವತ್ತಿನ ದಿನಗಳಲ್ಲಿ ನಾವೇನು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಗಂಡು ಗಂಡಾಗದೇ ಹೆಣ್ಣಾಗ್ತಾ ಇದ್ದೀವಿ, ಹೆಣ್ಣು ಹೆಣ್ಣಾಗದೆ ಗಂಡಾಗ್ತಿರುವಂಥ ಸಮಾಜದಲ್ಲಿ ನಾವು ಬದುಕ್ತಾ ಇರುವಾಗ ನಮ್ಮನ್ನು ನೀವು ಹೆಣ್ಣಂತ ಗುರುತಿಸಬೇಕು ಅಂತೇಳಿ ನಾವೊಂದು ಹೋರಾಟ ಮಾಡ್ತಾ ಬಂದಿದ್ದೀವಿ. ಇದರಲ್ಲಿ ಬೇರೆ ಬೇರೆ ವಿಧಾನಗಳಾಗಿರ್ಬೋದು, ಬೇರೆ ಬೇರೆ ವ್ಯಕ್ತಿಗಳಾಗಿರ್ಬೋದು, ಅಂದರೆ ವಿಷಯವಾಗಿ ನನ್ನ ಉಡುಗೆ ತೊಡುಗೆ ಆಗಿರ್ಬೋದು, ನಮ್ಮ ಭಾವನೆ ಆಗಿರ್ಬೋದು, ನಾವು ಮಾಡ್ತಿರುವಂಥ ಕೆಲಸ ಕಾರ್ಯಗಳಾಗಿರ್ಬೋದು, ಇದನ್ನೆಲ್ಲವನ್ನು ವಿಭಿನ್ನವಾಗಿ ನಾವು ನೋಡ್ತಾ ಇದ್ದೀವಿ, ಸಮಾಜಕ್ಕೂ ನಾವು ತೋರಿಸ್ತಾ ಇದ್ದೀವಿ. ಈ ವಿಷಯದೆಲ್ಲ ಹೇಳಬೇಕಂದ್ರೆ, ಒಂದು ಗಂಡು ಹೆಣ್ಣಾಯಿತು ಅಂದ ತಕ್ಷಣ, ಹೆಣ್ಣಿನ ರೀತಿಯಲ್ಲಿ ಬದುಕ್ತಾ ಇದೆ ಅಂದ ತಕ್ಷಣ ಒಂದನ್ನ ಹೇಳಬೇಕಾಗತ್ತೆ ಅಂತ ಹೇಳಿದ್ರೆ, ಯೂನಿ ಇಲ್ಲದ ಒಂದು ಮಹಿಳೆ ಆಗಿರ್ಬೋದು, ನಾವು ಗರ್ಭಚೀಲ ಇಲ್ಲದಂಥ ಮಹಿಳೆ ನಾವು ಆಗ್ತೀವಿ. ಅದೇ ರೀತಿಯಲ್ಲಿ ನಾವು ಮೂಗು ಚುಚ್ಕೊಳ್ಳಲ್ಲ, ಜಡೆ ಹಾಕಲ್ಲ, ಹೂ ಮುಡಿಯಲ್ಲ ಅಂತ ತಕ್ಷಣ ನಮ್ಮ ಭಾವನೆ ನಾವು ನಾಶ ಆಗುವಂಥದ್ದು ಈ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾವು ಅವ್ರದ್ದು ಇಷ್ಟೇ ಕೇಳೋದು, ಸಮಾಜ ನಮ್ಮನ್ನು ನಾವು ಹೇಗೆ ಬದುಕಬೇಕು ಅದಕ್ಕೆ ಬಿಟ್ಟು ಬಿಡಿ, ನಮ್ಗೆ ಅವಕಾಶ ಕೊಡಿ ಅಂತೇಳಿ. ಇದೇ ತುಂಬ ಸರಿ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಬದುಕಬೇಕು, ಏನು ಬರೀ ನಮ್ಮನ್ನು ಲಿಂಗ ಆಧಾರದ ಮೇಲೆ ನಮ್ಮ ನೋಡಬೇಡಿ, ನಮ್ಮ ಭಾವನೆಗೆ ಬೆಲೆ ಕೊಡಿ ಅಂತೇಳಿ ನಾವು ತುಂಬ ಸತಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ದೀವಿ. ಇವತ್ತು ನಾವು ಈ ಒಂದು ಮಹಿಳೆಯ ದಿನಾಚರಣೆಯಲ್ಲಿ ಇದ್ರ ಹಿಂದೆ ನಮಗೆ ನನ್ನ ಜೊತೆಲಿರುವಂಥ ಸಹಪಾಠಿ ಆಗಿರ್ಬೋದು, ಕಾಜಲ್ ಅವರಾಗಿರ್ಬೋದು, ನಗ್ಮಾ ಆಗಿರ್ಬೋದು, ಲಾವಣ್ಯ ಆಗಿರ್ಬೋದು, ಹೀಗೆ ಬೇರೆ ಬೇರೆ ನಮ್ಮ ಜೊತೆ ತುಂಬ ಜನ ನಾವು ಕೆಲಸ ಮಾಡ್ತಾಯಿದ್ವಿ. ಹಿಂದಿನ ವರ್ಷದಲ್ಲಿ ನಮಗೊಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು ಅಂತ ಹೇಳಿದ್ರೆ, ಕಾಜಲ್ ಅವರು ಅಂತ ಹೇಳುವವರು ಬ್ರಹ್ಮಾವರದಲ್ಲಿ ಸುಮಾರು ವರ್ಷದಿಂದ ನೆಲೆಸಿರುವಂಥವರಿಗೆ ಒಂದು ಮಹಿಳೆ ಅಂತ ಗುರುತಿಸಿಕೊಂಡು ಒಂದು ಅವಾರ್ಡ್ ಮಾಡಿದರು, ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಮಹಿಳೆಯರ ಜೊತೆಲಿ ಸೇರಿಸಿದ್ದಾರೆ. ಅದೇ ರೀತಿಯಲ್ಲಿ ಒಂದು ವೋಟರ್ ಐ ಡಿ ಆಗಿ ಬೇರೆ ಬೇರೆ ಇಲ್ಲಿ ನಾನೊಂದು ಮಹಿಳೆ ಅಂತ ಗುರುತಿಸ್ಕೊಂಡಿದ್ದಾರೆ. ಅವರು ನೋಡಲಿಕ್ಕೂ ಸಹ ಮಹಿಳೆ ಅಂತಲೇ ನಾನು ಹೇಳ್ಕೊತಿದ್ದಾರೆ. ಯಾರೋ ನಮ್ಮನ್ನು ನೀವು ಮಹಿಳೆ ಅಲ್ಲ ಅಂತ ಹೇಳಲಿಕ್ಕೆ ನಾವು ಅದಕ್ಕೆ ಒಪ್ಕೊಳ್ಳಲ್ಲ. ಯಾಕಂದ್ರೆ ನನ್ನ ಭಾವನೆ ನಾನು ಹೇಳ್ಕೊಳ್ಬೇಕು, ನನ್ನನ್ನು ನಾವು ಗುರುತಿಸ್ಕೊಳ್ಬೇಕು, ನಾವು ಒಂದು ಮಹಿಳೆ ಅಂತ ನಾವು ಗುರುತಿಸ್ಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ಸ್ಪಂದನ ಚಾನಲ್ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ನಮ್ಮ ಜೊತೆಯಲ್ಲಿ ತುಂಬ ಜನ ಮಾತಾಡೋರು ಇದ್ದಾರೆ. ಇವತ್ತೆಲ್ಲರೂ ನಾವು ಬಂದಿದ್ದೀವಿ. ನಿಮಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. जी नमस्ते, मेरा नाम नंदिनी है और मैं रहने वाली कर्नाटका दावणगेरी, मेरी पैदाइश ही दावणगेरी की है
और मैं इससे 6-7 साल पहले यहाँ मैं यूरोपी में रह चुकी हूँ जी। काजल जी के साथ रह चुकी हूँ, नगमा जी के साथ रह चुकी हूँ। और मेरे कुछ काम की वजह से मैं दिल्ली, राजस्थान, पंजाब, हरियाणा ऐसे जगह में मैं जाती रहती हूँ जी। मेरा काम है लोगों को दुआएं देना, उनके शादियों में जाना, उनको दूल्हा दुल्हन को दुआएं देना, जहाँ बच्चे होते हैं वहाँ उनको दुआएं देना। दुआएं देने के बाद उन लोग जो भी कुछ देते हैं उस पर मेरा पेट पलता है। और दुनिया वाले सभी लोग मुझे ना दूर भगाते हैं, कोई हमें अपनाता नहीं है ना, कोई हमें अपनाता नहीं। पर दुनिया को देख के इतना दर्द होता है कि दुनिया वाले सबको अपनाते हैं, बस हम एक ऐसी चीज़ है जो कोई हमें अपनाना नहीं चाहता है। बस हम यही चाहते हैं, हम आप लोगों से यही उम्मीद चाहते हैं कि आप लोग भी हमें समझे, दुनिया में आप लोग भी हमें कबूलें। बस मैं इतना ही कहना चाहती हूँ, हम भी एक इंसान है ना। ऊपर वाले ने हमें भी एक इंसान का रूप दिया है, भले हम औरत नहीं तो क्या हुआ, हम एक इंसान तो है, हमारे अंदर भी एक दिल है, हम भी एक इंसान हैं। सो प्लीज़ आप लोगों से अनुरोध करती हूँ, मैं यही चाहती हूँ कि दुनिया में आप लोग भी हमें कबूले, हमें भी पहचाने। हाँ, दुनिया तो हमें तो हर एक लोग एक एक गंदी नज़र से देखता है, कोई एक नज़र से नहीं देखता है ना। कोई भी हमें नज़र से देखता है तो कोई गलत नज़रिया से देखता है, गंदा नज़र से देखता है। कोई ये नहीं चाहता है कि उनका दिल में दर्द क्या है, उनके दुख क्या है, कोई ये नहीं समझ पाता है। बस हम यही चाहते हैं कि हमारे दिलों के दर्द भी समझे, दुख भी समझे, है ना। हमारे अंदर भी कुछ उसूलें हैं, हमारे अंदर भी कुछ भावनाएं हैं, है ना। हमारे भावनाओं को भी समझे, हम भी एक इंसान हैं। बस मैं ज़्यादा कुछ कहना नहीं चाहती हूँ, बस दुनिया में हमें भी कबूल है जी। मैं देखो छोटी से बचपन से लेके बहुत ज़्यादा इतना दर्द, इतना दुख बर्दाश्त कर चुकी हूँ, शायद ही किसी ने बर्दाश्त कर चुके होंगे। घर में पैदाइशी में भले एक लड़का थी, बाद में आगे बढ़ते में मेरे अंदर एक लड़की के भावनाएं आ गए। और उसके बाद मेरे अंदर कुछ, मैं लड़का नहीं हूँ, अंदर से पता चला कि मैं लड़का नहीं हूँ, कि मैं अंदर से एक लड़की हूँ, है ना। उसके बाद पता चला घर में दुनिया भर के अंदर मेरे भाई, मेरे पापा, मेरे मम्मी, दुनिया जितने मेरे फैमिली वालों ने मुझे घर से बाहर निकाला। मुझे घर से बाहर निकालने के बाद मुझे कोई ने नहीं अपनाया सिवाय मेरे अपनों ने। मेरे अपनों ने बोले तो जैसे कि काजल, नगमा, इन लोगों ने मुझे अपनाए, मुझे रहने की मतलब एक उम्मीद जगाई मेरे दिल के अंदर कि तू भी एक इंसान है हमारी जैसे, तू भी हमारे साथ रह सकती। दुनिया भर के इतने मारना, इतना पीटना, दुनिया भर के प्रॉब्लम दी, गरम सलाई से मुझे गरम चटका दिए, जहाँ जहाँ मेरे बदन के अंदर इतने दाग हैं, जहाँ मुझे दुनिया भर के दुख दर्द दिए हैं उन्होंने। मैं कह नहीं सकती कि कितने सारे उन लोगों ने मुझे दुख दर्द दिए। अगर मैं कहना चाहूँ तो एक पूरी बड़ी डिक्शनरी भर जाती है। अगर मैं उनके सारे दुख दर्द बताऊँ तो मैं बताना नहीं चाहती हूँ, मेरी आंखें भर आती है। बस मुझे पहचान के, मुझे स्पंदना टीवी चैनल वालों ने मुझे पहचान के मुझे बात करने के लिए एक मौका दिया है। मैं उनको मेरी तरफ से और मेरी पूरी फैमिली वालों की तरफ से मैं धन्यवाद कहना चाहती हूँ। और अविनाश जी, मैं आपको भी बहुत बहुत धन्यवाद कहना चाहती हूँ। इतना कह के मेरी 2 बातें हैं जो मैं ख़त्म करना चाहती हूँ। और एक बात मैं कहती हूँ कि दुनिया में हम भी एक इंसान है, बस मैं इतना कहना चाहती हूँ, हमें भी आप लोग कबूले, है ना। हमारा कोई भी नहीं है, हमारे लिए माँ बाप भाई बहन कोई नहीं है, बस हमें तो बस प्यार चाहिए। हम तो भी सिर्फ प्यार के भूखे हैं। हमारे जैसे कितने लोग हैं दुनिया में जिनके साथ कोई प्यार नहीं दिखाता, सारे के सारे उनको गलत नज़रिया से देखते हैं, गंदे हरकतों से देखते हैं। बस मैं आप लोगों से इतना ही कहना चाहती हूँ, आप लोग हमारे जितने भी लोग कहीं भी मिले, कहीं भी करने दे, कहीं भी मिलने दो, उन लोगों को आप एक प्यार के नज़रिया से देख के उनको एक हमदर्द जताए, उनको प्यार दिखाए। बस मैं इतना बोल के मैं अपना 2 बातें ख़त्म करना चाहती हूँ।